शरणाय मार्गयादेव शरणाय भूतवीरने दास कोटि उदाय नमो ब्रह्मणे देवागो प्राण जगद्धारणाय गोविंदाय नमः यज्ञेश्वराय नमः गणेश्वराय नमः ओमान्ते प्रदक्ष नमस्कारं समर्पयामि ओम प्रसन्नार्घ्यं गजे एकदन्ताय देवन्द्रोन्दाय देवोदाय एकदन्ताय देवदेवाय गणपति नैवेद्यं सर्वं कुलघोदराय नैवेद्यं समर्पयामि ओम महाकाय नैवेद्यं तद्ग्रहण जगत्पते प्रादुदासरं चिक्रियते दासोवादिनक्षरस्य गणेश्वरः भवाय देवता नमो नमः ओम विपद्यसमायुष्यमारोग्यं नाविदादशोस्मानं धीयते अन्यं कलाकुशतसर्वसरोगे भवायो तस्य कर्मसाङ्गदावलस्य आचार्य ब्रह्मार्वं ब्रह्मणावतं ब्रह्मैवदेनगन्धं ब्रह्मार्वस्वानेन भवन्योगेवयात्रयं अनेन पुण्यं सकलभगवान् शवस्य अपराधं सीताप्रसादं देहे गच्छ गच्छासुरश्रेष्ठासु सर्वे जनाः सुखिनो भवन्तु समस्तसन्मङ्गलानि भवन्तु
ಮೂಲಕವಾಗಿ ಹಿರಿಯರೆಲ್ಲರಿಂದಲೂ ಕೂಡ ಶುಭ ಆಶೀರ್ವಾದವನ್ನು ಬೇಡೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಈಗ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ವಿದ್ಯಾದಾನಂಚ ದೇಹಿ ಮೇ. ಸರ್ವಮಂಗಲಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಆಗಿರ್ತಕ್ಕಂಥ ಗಣೇಶನನ್ನು ಈ ಸಂದರ್ಭದಲ್ಲಿ ಬಹಳ ದಿನಗಳಲ್ಲಿ ಪ್ರಾರ್ಥಿಸ್ತಾರೆ. 4 ದಿವಸ 5 ದಿವಸ 7 ದಿವಸಗಳ ಪರ್ಯಂತ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಾದರೆ ಬೆಂಗಳೂರು ಮುಂಬೈಗಳಲ್ಲೆಲ್ಲ ಒಂದು ಅವಘಡದಿಂದ ಅದಕ್ಕೆ ಸರ್ಕಾರದ ಮಾರ್ಗಸೂಚಿಯಂತೆ ದೇವತಾ ಆರಾಧನೆ ಉತ್ಸವಗಳಿಗೂ ಕೂಡ ಸೀಮಿತ ಅವಧಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಅನುಗ್ರಹ ಸಿಗಲಿ ಅಂತೇಳಿ ಪ್ರಾರ್ಥಿಸಿದ್ದೇವೆ. ಸನ್ನಿಧಿಯ ಶಾರದಾ ಮಾತೆಗೆ ವಂದಿಸಿ ಇಲ್ಲಿ ಆರಂಭವಾಗುವಂಥ ಈ ಒಂದು ಸಂಸ್ಥೆ ಯಶಸ್ವಿಯಾಗಲಿ ಎಂಬ ಸ್ತುತಿಯನ್ನು ಅವರು ಸೌಂದರ್ಯ ರಮೇಶ್ ಕುಟುಂಬದವರು ನಂಬಿಕೊಂಡು ಬಂದಿರತಕ್ಕಂಥ ಕಟೀಲು ಶ್ರೀ ದುರ್ಗಾನಿಲದ ಶ್ರೀ ಮಹಾಲಕ್ಷ್ಮೀ ದೇವರು, ಹಾಗೆ ಅವರ ಎಲ್ಲ ನಂಬಿದಂಥ ನಮ್ಮ ಮಾಗಣಿಯ ಸೋಮನಾಥ ದೇವರು, ಎಲ್ಲ ದೇವಸ್ಥಾನಗಳ ಈ ಒಂದು ವಿಶೇಷವಾಗಿರತಕ್ಕಂಥ ಆರಾಧನೆಯನ್ನು ಸದಾ ಮಾಡಿಕೊಂಡು ಬಂದವರು. ಅಂತಹ ಒಂದು ಪ್ರಾರ್ಥನೆಯನ್ನು ನಾವೀಗ ಮಾಡುವುದರ ಮೂಲಕವಾಗಿ ಭಗವಂತನ ಅನುಗ್ರಹವನ್ನು ನಾವು ಪ್ರಾರ್ಥಿಸಿದ್ದೇವೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಅವರ ಮನೆಯಲ್ಲಿ ಯಕ್ಷಗಾನ ಆಗಲಿ ಏನೇ ಸಮಾರಂಭ ಆಗಲಿ ಅಲ್ಲಿನ ಒಂದು ವಿಶೇಷವಾದಂಥ ನಮ್ಮ ಮಾಣಿಲದ ಸಮಿತಿಯ ಸೇವಾ ಸಮಿತಿಯ ಒಂದು ಗೌರವ ಅಧ್ಯಕ್ಷರಾಗಿ ಇರತಕ್ಕಂಥ ನಮ್ಮ ಸೌಂದರ್ಯ ರಮೇಶ್ರವರು ಆ ಕಾರಣಕ್ಕೆ ಮತ್ತು ಎಲ್ಲ ರೀತಿಯಲ್ಲಿ ಕೂಡ ರಮೇಶ್ರವರ ಏನು ಸಮಾರಂಭ ಉಂಟ ಅವರು ಅಲ್ಲಿ ಹಾಜರಿ ನಮ್ಮ ಸ್ವಾಮೀಜಿಯವರು. ಅದೇ ರೀತಿ ನಮ್ಮ ಅಲ್ಲಿ ಏನು ಕಾರ್ಯಕ್ರಮ ಉಂಟು ಅಲ್ಲಿ ರಮೇಶ್ರವರು ಹಾಜರಿ ಆಗುವ ರೀತಿಯಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಇವತ್ತು ನಮ್ಮ ಈ ಭಾಗಕ್ಕೆ ಬಂದು ಬಹಳ ಬೇಗ ಬಂದು ಅವರ ದಿವ್ಯ ಉಪಸ್ಥಿತಿಯನ್ನು ನೀಡಿದ್ದಾರೆ. ಸ್ವಾಮೀಜಿಯವರ ವಿಷಯ ನಮಗೆಲ್ಲ ಗೊತ್ತಿರ್ಬೋದು. ಏನಂತ ಹೇಳಿದರೆ ಮಾಣಿಲ ಶ್ರೀ 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 ಮೋಹನದಾಸ ಸ್ವಾಮೀಜಿ ಅಂಥೇಳಿ ನಮಗೆ ನೋಡುವಾಗ ಗೊತ್ತಾಗ್ತದೆ, ಪರಿಚಯ ಇಲ್ಲದವರು ಯಾರಿಲ್ಲ. ಆದರೆ ಅವರು ಮಠಾಧೀಶರಾಗಿ ದೇವಸ್ಥಾನದ ಸ್ವಾಮೀಜಿಯಾಗಿ ಒಂದು ಕಡೆಯಲ್ಲಿ ಕಂಡು ಬರ್ತಾರೆ. ಆಮೇಲೆ ಪುರೋಹಿತರಿಲ್ದಿದ್ದರೆ ಅರ್ಚಕರಾಗಿಯೂ ಕಂಡು ಬರ್ತಾರೆ. ಅದರ ಜೊತೆ ಭಜಕರೊಂದಿಗೆ ಭಜನೆ ಮಾಡ್ತಾ ಇರ್ತಾರೆ. ಇನ್ನು ಪಾಕಶಾಲೆಯಲ್ಲಿ ಹೋದರೆ ಅಲ್ಲಿ ಪಾಕದ ಶಾಲೆಯಲ್ಲಿ ಕೂಡ ಅವರು ಇರ್ತಾರೆ. ಇನ್ನು ಬೇರೆ ಬೇರೆ ಯಾವ ರೀತಿಯಲ್ಲಿ ಅಲ್ಲಿ ಸೇವೆಗಳು ನಡೀತದೋ ಆ ದೇವಸ್ಥಾನ ಅಂತೇಳಲ್ಲ, ಧರ್ಮಸ್ಥಳ ಆಗಲಿ ಇನ್ನೊಂದು ಕಡೆಯಲ್ಲಿ ಮತ್ತು ಎಲ್ಲ ಭಾಗದಲ್ಲಿ ಕೂಡ ಎಲ್ಲ ಸೇರಿಕೊಂಡು ತಾನೊಬ್ಬ ಸ್ವಾಮೀಜಿ ಮಠಾಧೀಶ ಅಂತೇಳಿ ಯಾವುದೊಂದು ಪರಿಕಲ್ಪನೆ ಇಲ್ಲದೆ ಒಂದು ಸೇವಾರ್ಥಿಯಾಗಿ ಇರುವ ರೀತಿಯಲ್ಲಿ ಅವರು ಹೊಂದಿಕೊಳ್ಳುವಂಥ ಒಂದು ವಿಶಿಷ್ಟ ಸ್ವಾಮೀಜಿ ಅಂತ ಹೇಳಿದರೆ ಅದು ಮಾಣಿಲ ಸ್ವಾಮೀಜಿ. ಹಾಗಾಗಿ ಅಂಥ ಅತ್ಯಂತ ಸರಳತೆಯಲ್ಲಿದ್ದುಕೊಂಡು ಸರ್ವ ರೀತಿಯಲ್ಲಿ ಸಿದ್ಧಿಯನ್ನು ಪಡೆಯುವುದರ ಮೂಲಕವಾಗಿ ಮಹಾಲಕ್ಷ್ಮಿ ಕ್ಷೇತ್ರವನ್ನು ಬೆಳೆಸುವುದರ ಮೂಲಕವಾಗಿ ಸರ್ವ ಭಕ್ತರಿಗೆ ಅನುಗ್ರಹವನ್ನು ದೇವರ ಮೂಲಕ ಪ್ರಾರ್ಥಿಸಿ ಈ ಭಾಗದ ಜನರಿಗೂ ಕೂಡ ಹೆಚ್ಚಿನ ವಿಶೇಷವಾದಂಥ ಸಂಪರ್ಕ ಇರುವಂಥ ಸ್ವಾಮೀಜಿಯವರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಸೌಂದರ್ಯ ರಮೇಶ್ ಕುಟುಂಬದ ಪರವಾಗಿ ಎಲ್ಲರ ಪರವಾಗಿ ಗೌರವಪೂರ್ಣವಾದಂಥ ಸ್ವಾಗತವನ್ನು ಈಗಾಗಲೇ ತುಳಸಿ ಮಾಲೆ ಹಾಗೂ ಫಲ ಕಾಣಿಕೆ ಎತ್ತು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ನಮನಗಳು ನಮ್ಮ ಶಾರದಾ ಸಮಿತಿಯ ವತಿಯಿಂದಲೂ ಕೂಡ ಅಂತೇಳಿ ನಾವು ಸಲ್ಲಿಸುವುದರೊಂದಿಗೆ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿ ನಮ್ಮ ಗೌರವ ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸೀತಾರಾಮ್ ಬಂಗೇರರು, ಈ ಭಾಗದ ಅತ್ಯಂತ ಹಿರಿಯರು, ಎಲ್ಲರಿಗೂ ಗೊತ್ತಿರ್ತದೆ. ಅವರ 75ರ ಒಂದು ವಿಶೇಷ ಒಂದು ಉತ್ಸವವನ್ನು ಈ ಭಾಗದಲ್ಲಿ ನಡೆಯುವಾಗ ಸೌಂದರ್ಯ ರಮೇಶ್ ಅವರ ಅದಕ್ಕೆ ಸಹಾಯ ಹಸ್ತ ಮತ್ತು ಗೌರವಪೂರ್ಣವಾಗಿರ್ತಕ್ಕಂಥ ವಿಶೇಷ ಸಹಕಾರಗಳು ತುಂಬ ಇತ್ತು. ಹಾಗಾಗಿ ಸೀತಾರಾಮ್ ಬಂಗೇರರು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ಅವರ ಕುಟುಂಬದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾಲು. ಸುಂದರ್
ಕೋಟ್ಯಾನ್ ಇವರು ನೈಜೀರಿಯಾದಿಂದ ಇರುವವರು, ಅಂದರೆ ಈಗ ಬೆಂಗಳೂರಲ್ಲಿದ್ದಾರೆ. ಅವರು ಸ್ನೇಹಿತರಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವಪೂರ್ಣವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಹಾಸ್ ಅಡ್ಡೆಂತ್ಯಾರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಆಗಮಿಸಿದ್ದಾರೆ. ಅವರಿಗೆ ಈ ಸಮಾರಂಭಕ್ಕೆ ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಒಂದು ಗೌರವವನ್ನು ನೀಡಬೇಕಾಗಿ ವಿನಂತಿ. ಒಂದು ರೀತಿಯಲ್ಲಿ ವಿಶೇಷವಾದಂಥ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿಕೊಂಡಿದ್ದವರಾದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಪರಿಷತ್ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಾರದಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಕೊಲ್ಲಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ಣವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕೂಡ ಶಾಲು ಹಾಗೆ ಪುಷ್ಪವಿತ್ತು ಅವರು ಇದ್ದಾರೆ. ಕೊಲ್ಲಾಪುರದ ಹೋಟೆಲ್ ಉದ್ಯಮಿಯಾಗಿ ಇವತ್ತು ಬಹಳ ಅತ್ಯಂತ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುವ ನೆಲೆಯಲ್ಲಿ ಪುಸ್ತಕರಾಗಿದ್ದಾರೆ. ಎಲ್ಲಿದ್ದಾರೆ ಸರ್? ಸ್ವಾಗತ. ಬಹಳ ಸ್ನೇಹಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ಡಾಕ್ಟರ್ನವರು, ಆಮೇಲೆ ಮಹಿಳೆಯರ ಏನು ರೋಗ ರುಜಿನಗಳಿದ್ದರೂ ಕೂಡ ಅದರ ತಜ್ಞರಿರ್ತಾರೆ. ಆಮೇಲೆ ಪುರುಷರಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ರೋಗಗಳಿಗೆ ತಜ್ಞರಿರ್ತಾರೆ. ಆಮೇಲೆ ಲ್ಯಾಬೊರೇಟರಿ ಇದೆ. ಲ್ಯಾಬ್ ಮೂಲಕವಾಗಿ ಯಾವುದೇ BP ಅಥವಾ ಶುಗರ್ ಟೆಸ್ಟ್ ಯಾವ ಸಂದರ್ಭದಲ್ಲಿ ಕೂಡ ಮಾಡ್ಬೋದು. ಕೂಡ SSLC ಆದ ಬಳಿಕವೇ ಅವರು ಈ ಊರನ್ನು ಬಿಟ್ಟು ಬೆಂಗಳೂರಿಗೆ ಹೋದವರಂತೆ. ಹಾಗಾಗಿ ಅಲ್ಲಿ ಹೋಗಿರ್ತಕ್ಕಂಥ ಸೌಂದರ್ಯ ರಮೇಶ್ ಅವರು ಒಂದು ಚಿಕ್ಕದಾದಂಥ ಖಾಸಗಿ ಉದ್ಯೋಗಕ್ಕೆ ಸೇರಿಕೊಂಡು ಒಂದು ಫ್ಯಾಕ್ಟ್ರಿಯಲ್ಲಿ ಇದ್ದುಕೊಂಡು ಆ ನಂತರದಲ್ಲಿ ಬೆಳೆದು ಅವರದ್ದಾದಂಥ ಒಂದು ಚಾಕಚಕ್ಯತೆ ಮತ್ತು ಬುದ್ಧಿವಂತಿಕೆಯಿಂದ ಒಂದು ರಾಜಕೀಯ ಒಲವನ್ನು ಬೆಳೆಸ್ಕೊಂಡ್ರು. ರಾಜಕೀಯ ಒಲವಿನ ಮೂಲಕವಾಗಿ ಅವರು ಅಲ್ಲಿ ನಗರಸಭೆಯ ಉಪಾಧ್ಯಕ್ಷರಾಗಿ ಆ ಸ್ಥಾನವನ್ನು ಗಳಿಸಿಕೊಂಡ್ರು. ಹಾಗೆ ಜನಪ್ರತಿನಿಧಿಯಾಗಿ ಬೆಳೆದುಕೊಂಡು ಬಂದು ವಿಶೇಷವಾಗಿರ್ತಕ್ಕಂಥ ಜನಪ್ರಿಯತೆಯನ್ನು ಬೆಳೆಸಿಕೊಂಡವರು. ಯಾವುದು ಆಡು ಮುಟ್ಟದ ಸೊಪ್ಪಿಲ್ಲ ಮತ್ತು ರಮೇಶರು ಕೈಯಾಡಿಸದಂಥ ಕೆಲಸ ಕಾರ್ಯಗಳಿಲ್ಲ ಅಂತೇಳಿ ಹೇಳಿದ ಹಾಗೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಆ ಮೂಲಕವಾಗಿ ಸಾಯಿ ಮಂದಿರವನ್ನು ಕಟ್ಟಿ ಅಲ್ಲಿನ ಒಂದು ವಿಶೇಷವಾದಂಥ ಪೂಜೆ ಪುರಸ್ಕಾರ ಕೆಲಸಗಳನ್ನು ಮಾಡ್ತವರು. ಅದರ ಜೊತೆಗೆ ಅವರು ಶಿಕ್ಷಣ ಸಂಸ್ಥೆಯ ಒಲವನ್ನು ಹೆಚ್ಚಿಸಿಕೊಂಡು ದಾಸರಹಳ್ಳಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದರ ಮೂಲಕ ಈಗ ಅವರ ಪುತ್ರರು ಅದನ್ನು ವಿಶೇಷವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ಮಾಡಿಕೊಂಡು ಬಂದವರು. ಇನ್ನು ಯಾವುದೇ ಶಾರ್ಟ್ ಫಿಲ್ಮ್ ಇಲ್ಲಿ, ದೊಡ್ಡ ಫಿಲ್ಮ್ ಇಲ್ಲಿ, ಆ ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಸಾಕಾರವನ್ನು ಬೆಳೆಸಿಕೊಂಡು ಆ ಉದ್ಯಮದಲ್ಲಿ ಕೈಯಾಡಿಸಿದವರು. ಜೊತೆಗೆ ತನ್ನ ಹುಟ್ಟೂರನ್ನು ಮರೆಯಬಾರದು ಎಂಬ ದೃಷ್ಟಿಯಲ್ಲಿ ಈ ಭಾಗದಲ್ಲಿ ಕಟೀಲ್ನಲ್ಲಿ ಸೌಂದರ್ಯ ಪ್ಯಾಲೇಸ್ ಎಂಬಂದು ಉದ್ಯಮ ಸಂಸ್ಥೆಯನ್ನು
ಕೊಂಡು ಅಲ್ಲಿಯ ಹೋಟೆಲ್ ಉದ್ಯಮದಲ್ಲಿ ವಿಶೇಷ ಯಶಸ್ವಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಅಲ್ಲಿ ಕಿನ್ನಿಗೋಳಿ ಸಮೀಪದಲ್ಲಿ ಸೌಂದರ್ಯ ರೆಸಾರ್ಟನ್ನು ಕಟ್ಟುವುದರ ಮೂಲಕವಾಗಿ ಕೂಡ ತಮ್ಮ ಉದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಬೆಳೆಸಿಕೊಂಡಿದ್ದಾರೆ. ಇನ್ನು ವಿಶೇಷ ಸೋಮನಾಥ ದೇವಸ್ಥಾನ ಇರಲಿ, ನಮ್ಮ ಶಾರದಾ ಸಮಿತಿ ಇರಲಿ, ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರ ಇರಲಿ, ಯಾವುದೇ ಧಾರ್ಮಿಕ ಕ್ಷೇತ್ರವನ್ನು ಅವರು ಬಿಟ್ಟದ್ದಿಲ್ಲ. ಎಲ್ಲ ರೀತಿಯಲ್ಲಿ ಕೂಡ ತಮ್ಮದಾದಂಥ ಸೇವೆಯನ್ನು ಆವತ್ತಿನಿಂದ ಇವತ್ತಿನವರೆಗೆ ಕೊಡ್ತಾ ಬಂದಿದ್ದಾರೆ. ಮೆಡಿಕಲ್ ಓನರ್ ರಾಘವೇಂದ್ರ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಗೌರವಿಸುವಂಥ ಒಂದು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿದ್ದಾರೆ. ಅವರಿಗೆ ಅಭಿವಂದನೆಗಳು. ರಮೇಶ್ ಅವರು ಅಂತಹ ಧಾರ್ಮಿಕ ಆಸಕ್ತಿ ಮತ್ತು ಶ್ರದ್ಧೆ ಭಕ್ತಿಯಿಂದ ಇಡೀ ಜಿಲ್ಲೆಯ ಯಾವ ದೇವಸ್ಥಾನ, ಯಾವ ಭಜನಾ ಮಂದಿರವನ್ನು ಅವರು ಬಿಟ್ಟದ್ದಿಲ್ಲ. ಯಾರು ಕೇಳಿದರೂ ಕೂಡ ಒಂದು ಕೊಡುಗೆ ದಾನಿಯಾಗಿ ವಿಶೇಷವಾದಂಥ ಸಹಕಾರವನ್ನು ನೀಡುತ್ತಾ ಇವತ್ತಿಗೂ ಕೂಡ ಬಂದವರ ಜೊತೆಗೆ ಅವರ ಈ ಒಂದು ಚಟುವಟಿಕೆ ಮತ್ತು ಕೂಡ ಮುಂದುವರಿಯುವುದರ ಮೂಲಕವಾಗಿ ಇಲ್ಲಿ ನಮ್ಮ ಊರಿನಲ್ಲೇ, ನಮ್ಮ ಕೊಲ್ಯದಲ್ಲೇ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಈ ಆರ್ಥಿಕ ಸಂಸ್ಥೆಯನ್ನು ಕೂಡ, ಧಾರ್ಮಿಕ ಸಂಸ್ಥೆ ಆಯಿತು, ಶಾಲೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದರು, ಆಮೇಲೆ ಉದ್ಯಮದ ಹೋಟೆಲ್ ಸಂಸ್ಥೆ ಕಟ್ಟಿದರು, ರೆಸಾರ್ಟ್ ಕಟ್ಟಿದರು. ಆರ್ಥಿಕ ಸಂಸ್ಥೆ ಆಗಿರ್ತಕ್ಕಂಥ ಆ ಸೌಂದರ್ಯ ಓಂ ಸಾಯಿ ಆ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಕೂಡ ಕಟ್ಟುವುದರ ಮೂಲಕ ಅದು ಕೂಡ ಜನರಿಗೆ ಒಂದು ಸಾಲ ಸವಲತ್ತುಗಳನ್ನು ಕೊಡುವುದರ ಮೂಲಕವಾಗಿ ಆರ್ಥಿಕ ಸವಲತ್ತಿನ ಒಂದು ಸಹಕಾರದ ಸಂಸ್ಥೆಯನ್ನು ಕಟ್ಟಿದರು. ಈ ಭಾಗದಲ್ಲಿ ನಮಗೆ ಬಸ್ ಸ್ಟ್ಯಾಂಡೇ ಇರಲಿಲ್ಲ. ಆ ಬಸ್ ಸ್ಟ್ಯಾಂಡ್ ಬೇಕಂತ ಒಂದು ಸೂಚನೆ ನಮ್ಮ ಸಮಿತಿಯ ವತಿಯಿಂದ ಬಂದಾಗ ಕೂಡಲೇ ಇಲ್ಲಿ ಒಂದು ಈ ಭಾಗದಲ್ಲಿ ಅವರ ಸೊಸೈಟಿ ಹೆಸರಿನಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ಕೂಡ ತಂಗುದಾಣವನ್ನು ಕಟ್ಟುವುದರ ಮೂಲಕ ಅಂಥ ಒಂದು ಸಮಾಜ ಸೇವೆ ಸಾರ್ವಜನಿಕವಾಗಿ, ಅದು ಸರ್ಕಾರ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ, ಖಾಸಗಿಯಾಗಿ ಅವರು ಮಾಡಿ ಎಲ್ಲ ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ಆದರೆ ಇನ್ನೊಂದು ವಿಶೇಷ ಸುದ್ದಿ ಏನಂತ ಹೇಳಿದ್ರೆ, ಇದೇ ತಿಂಗಳ ನಾಳೆ, ಇವತ್ತು 12, ನಾಳೆ 13, ನಾಳೆ 14ನೇ ತಾರೀಕಿಗೆ ಅವರು 60 ಸಂವತ್ಸರ ಪೂರ್ತಿಗೊಳಿಸ್ತಾರೆ. ಈ 60 ಸಂವತ್ಸರದ ಹೊತ್ತಿನಲ್ಲಿ ಒಂದು ಹುಟ್ಟುಹಬ್ಬ ಆಚರಣೆ ಕೇಕ್ ಕಟ್ ಮಾಡುವನ ಕೇಳಿದೆ. ಅದು ಬೇಡ, 2 ದಿವಸ ಮೊದಲಾಗ್ತದೆ, ಬೇಡ ಹೇಳಿದ್ರು ಅವರು. 2 ದಿವಸ ಮೊದಲು ಯಾವಾಗಲೂ ಮಾಡಬಾರ್ದು, ನಂತರ ಆದರೂ ಮಾಡಬಾರ್ದು. ಹಾಗಾಗಿ ಅಂಥ ಒಂದು ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಒಂದು ರೀತಿಯಲ್ಲಿ ನಿವೃತ್ತಿ. ಅದಕ್ಕೆ ಆಯಿತು, ಎಲ್ಲ ಸಾಕು, ಕೊನೆಯದಾಗಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನನ್ನದೇನಾದರೂ ಸೇವೆ ಆಗಬೇಕೆಂಬ ದೃಷ್ಟಿಯಲ್ಲಿ ಸೌಂದರ್ಯ ಹೆಲ್ತ್ ಸೆಂಟರ್ ಎನ್ನತಕ್ಕಂಥದ್ದು ನೋಡಿ ಅಲ್ಲಿವರೆಗೆ ಬಂದು ಮುಟ್ಟಿದ್ರು. ಇನ್ನು ಇಲ್ಲಿಗೆ ಸಾಕು ಅಂತ ಅವ್ರು ಹೇಳ್ತಾರೆ. ನಿವೃತ್ತಿ ಏಜ್ ಅಲ್ವಾ, 60 ಇಯರ್ಸ್. ಆದರೆ ನಾವು ಹೇಳೋದು ಹಾಗಲ್ಲ. ನಮ್ಮ ಎಲ್ಲ ಅವರು ನಂಬಿದಂಥ ದೇವರುಗಳ ಆಶೀರ್ವಾದದಿಂದ ಅವರ ಆರೋಗ್ಯ ಭಾಗ್ಯ ಅವರಿಗೆ ಕರುಣಿಸಿದರೆ ಅವರು ತಮ್ಮ ಚಟುವಟಿಕೆಯಲ್ಲಿ, ತಮ್ಮ ವೃತ್ತಿಯಲ್ಲಿ ನಿವೃತ್ತಿ ಆಗೋದು ಬೇಡ, ಮುಂದುವರಿಯಲಿ ಅಂತೇಳಿ ನಾವೆಲ್ಲ ಹಾರೈಸೋದರ ಮೂಲಕವಾಗಿ ಅವರಿಗೆ ಒಂದು ಶುಭ ಕೋರ್ತೇವಿದ್ದೇವೆ. ಹಾಗೆ ಇವತ್ತಿನ ಈ ಒಂದು ಹೆಲ್ತ್ ಸೆಂಟರ್ ಉದ್ಘಾಟನೆಗೆ ಆಗಮಿಸಿದ್ದಾರೆ ಪರಮ ಪೂಜ್ಯ ಸ್ವಾಮೀಜಿಯವರು. ಜ್ಯೋತಿಯನ್ನು ಬೆಳಗುವುದರ ಮೂಲಕ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಇದನ್ನು ಉದ್ಘಾಟಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅಸತೋಮ ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಶ್ರದ್ಧಾರೂಪೇಣ. ಅಜ್ಞಾನದ ಅಂಧಕಾರದಿಂದ ನಾವೆಲ್ಲ ಹೊರಗೆ ಬರಬೇಕೆಂಬ ಒಂದು ಸಂಕೇತವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಜ್ಯೋತಿ ಪ್ರಜ್ವಲಿತ ಬಹಳ ಪ್ರಮುಖವಾಗಿ ನಡೆದುಕೊಂಡು ಬಂದಿದೆ. ಎಲ್ಲ ಹಬ್ಬಿಕೊಂಡಿರುವಂತಹ ಮಾರಕ ರೋಗ ಕೋವಿಡ್-19 ಸಂಪೂರ್ಣವಾಗಿ ತೊಲಗಿ ಹೋಗಲಿ. ಹಾಗೆ ಎಲ್ಲ ಅಜ್ಞಾನದ ಅಂಧಕಾರ ಹೆಲ್ತ್ ಸೆಂಟರ್ನ ಇವತ್ತಿನ ಈ ಪರಿಸರದಲ್ಲಿ ಶ್ರೀನಿವಾಸ್ ಮತ್ತು ಚೈತ್ರರವರ ವೈದ್ಯಕೀಯ ಸೇವೆಯನ್ನು ಅವಿರತವಾಗಿ ಬೇರೆ ಬೇರೆ ಭಾಗದಲ್ಲಿ ಮಾಡಿಕೊಂಡು ರಮೇಶ್ ಅವರು ಹುಟ್ಟಿದಂಥ ಸ್ಥಳ ಈ ಪ್ರದೇಶದಲ್ಲಿ ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂತ ಶ್ರೀನಿವಾಸ್ ಮತ್ತು ಚೈತ್ರ ಅವರ ಸಹಭಾಗಿತ್ವದಲ್ಲಿ ಇವತ್ತು ಈ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ನಡೆದಿದೆ. ಸೌಂದರ್ಯರವರು, ರಮೇಶ್ ಅವರು ನಮ್ಮ ಕ್ಷೇತ್ರಕ್ಕೆ ಭಾಳಷ್ಟು ಅವಿನಾಭಾವ ಸಂಬಂಧ.
ನಮ್ಮ ಪ್ರಾರಂಭದ ಚಿಕ್ಕ ಆಶ್ರಮ ಇರುವಾಗಲೇ ಅವರು ನಮ್ಮ ಕ್ಷೇತ್ರದ ಎಲ್ಲ ಆಗು ಹೋಗುಗಳಲ್ಲಿ ನಮ್ಮ ಜೊತೆ ಸದಾ ಇರುವವರು, ಇನ್ನೂ ಇಳ್ತಾ ಇರುವ ಎಲ್ಲ ಮಕ್ಕಳು, ಅಳಿಯಂದರು, ಅವರ ಇಡೀ ಕುಟುಂಬ, ಸೊಸೆಯಂದರು ಎಲ್ಲ ಕ್ಷೇತ್ರದ ಜೊತೆಯಲ್ಲಿರುವವರು. ಎಲ್ಲ ಒತ್ತಡ ಇದ್ದರೂ ಸೌಂದರ್ಯ ರಮೇಶ್ ಅವರು ಆಶ್ರಮದ ಮೇಲೆ, ನಮ್ಮ ಸಂಸ್ಥೆಯ ಮೇಲೆ ಇಟ್ಟಂಥ ಪ್ರೀತಿ, ಅವರ ಪ್ರಾರಂಭದ ದಿವಸದಲ್ಲಿ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿ 3 ಅವಧಿಯನ್ನು ಅವರು 3 ವರ್ಷ ಅವರು ನಡೆಸ್ಕೊಂಡು ಬಂದವರು. ಇನ್ನೂ ಕೂಡ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ 3 ವರ್ಷಕ್ಕೊಂದು ಸಲ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ತಾ ಇರ್ತದೆ. ಆದರೆ ಸೌಂದರ್ಯ ರಮೇಶ್ ಅವರು ಶಾಶ್ವತವಾಗಿ ನಮ್ಮ ಪ್ರತಿಷ್ಠಾನದ ಜೊತೆಯಲ್ಲಿ ನಿರಂತರವಾಗಿ ಕೈ ಜೋಡಿಸಿದವರು. ಅವರ ಮಗ ಕೂಡ ಅಷ್ಟೇ. ಒಟ್ಟಿನಲ್ಲಿ ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳಗಲಿ. ಇವತ್ತು ಇಡೀ ದೇಶ, ಇಡೀ ಜಗತ್ತು ಕೊರೋನಾ ಮಹಾಮಾರಿಯಿಂದ ಕಂಗೆಟ್ಟು ಹೋಗಿದೆ. ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಕೃಷಿ ಕ್ಷೇತ್ರ, ಉದ್ಯೋಗ ಕ್ಷೇತ್ರದ ಎಲ್ಲ ಸಂಕಷ್ಟವನ್ನು ಈ ಸಮಾಜ ಎದುರಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಚೌತಿಯ ಉತ್ಸವಗಳಲ್ಲಲ್ಲಿ ನಡೆಯುವಂಥ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ನಂದಾದೀಪ ಏನು ಬೆಳಗಿದೆ, ಅದು ಅವಿರತವಾಗಿ ಎಲ್ಲರ ಐಕ್ಯಮತ್ಯದೊಂದಿಗೆ, ಭಾವೈಕ್ಯತೆಯೊಂದಿಗೆ ಈ ಸಂಸ್ಥೆ ಇನ್ನಷ್ಟು ಒಂದು ದೊಡ್ಡ ಖ್ಯಾತಿಯನ್ನು, ಕೀರ್ತಿಯನ್ನು ಹೊಂದಿಕೊಂಡು ರೋಗಿಗಳ ಶುಶ್ರೂಷೆಗೆ ಇನ್ನಷ್ಟು ಫಲಕಾರಿಯಾಗಲಿ. ಆ ಧನ್ವಂತರಿ ಮಹಾವಿಷ್ಣು ಇಲ್ಲಿ ಬರತಕ್ಕಂಥ ಎಲ್ಲ ರೋಗಿಗಳಿಗೆ ಗುಣಮುಖರಾಗತಕ್ಕಂಥ ಧೀಮಂತಿಕೆಯನ್ನು ಈ ಸಂಸ್ಥೆಯ ಜೊತೆಯಲ್ಲಿ ಆ ಸ್ವಾಮಿ ಮತ್ತು ಕಟೀಲಿನ ದುರ್ಗಾ ಪರಮೇಶ್ವರಮ್ಮನವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಂಡು, ರಮೇಶ್ ಅವರಿಗೆ ನಾಳ್ದು 60 ವರ್ಷ ಹಿಡಿತದೆ. ಅವರ ಜೀವನದಲ್ಲಿ ಪ್ರಾರಂಭದಿಂದ ಭಾಳಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಮುಟ್ಟಬೇಕು ಅಂತಾದರೆ ಭಾಳಷ್ಟು ಸಮಸ್ಯೆಗಳನ್ನು ಕೂಡ ಸಮಾಜದಲ್ಲಿ ಎದುರಿಸಿಕೊಂಡು ಬಂದಿದ್ದಾರೆ. ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ರಾಜಕೀಯವಾಗಿಯೂ ತನ್ನಿಂದ ಅಂತಹ ಸೇವೆಯನ್ನು, ದೀನರ, ಆರ್ತರ, ದುಃಖಿಗಳ, ಬಡವರ, ರೋಗಿಗಳ ಸೇವೆಯನ್ನು ಸಮರ್ಪಕವಾಗಿ ಮಕ್ಕಳು ಚೈತ್ರ ಮತ್ತು ಭರತ್ ಚಿಕ್ಕದಿರುವಾಗಲೇ ಅವರ ಕಾಯಕ ನಡೀತಾ ಇತ್ತು. ಮಕ್ಕಳಾಗಲಿ, ಅವರ ಧರ್ಮಪತ್ನಿ ಆಗಲಿ ಯಾವತ್ತೂ ಯಾವ ಸೇವೆಯನ್ನು ಮಾಡಿದರೂ ನೀವು ಯಾಕೆ ಸೇವೆ ಮಾಡ್ತೀರಿ, ಆದಷ್ಟು ಬಂಡವಾಳ ನಮ್ಮೊಳಗಿದ್ರೆ ಒಳ್ಳೆಯದಲ್ಲ ಅಂತ ಯಾವತ್ತೂ ಆ ಮಕ್ಕಳಾಗಲಿ, ಅವರ ಧರ್ಮಪತ್ನಿ ಸಹಧರ್ಮಿಣಿ ಆಗಲಿ ಯಾವತ್ತೂ ಭಾವಿಸಿದ್ದಿಲ್ಲ. ಇದು ಅವರ ಈ ಕುಟುಂಬದ ಒಂದು ಸಹಕಾರ ಮತ್ತು ಸಹಾನುಭೂತಿ ಸಮಾಜದ ಮೇಲೆ ಅವಿರತವಾಗಿ ನಿರಂತರವಾಗಿ ಇರುವುದರಿಂದ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಆ ಮಹಾದೇವಿ ಕಟೀಲಲ್ಲಿ ಆ ಸೌಂದರ್ಯ ಪ್ಯಾಲೇಸ್ ಆಗಬೇಕು ಅಂತ ಒಂದು ಚಿಂತನೆ ನಮ್ಮ ಕಲ್ಪನೆಯಾಗಿತ್ತು. ಅದನ್ನು ಹೇಳಿದ ಕೂಡಲೇ ಬಹುಶಃ ಸೌಂದರ್ಯ ರಮೇಶ್ ಅದನ್ನು ಕೂಡ ಮಾಡಿದ್ದಾರೆ. ಬಹುಶಃ ಕಟೀಲಿನ ತಾಯಿಯ ಅನುಗ್ರಹ ಅವರಿಗೆ ಸದಾ ಇರಲಿ, ಆ ಮಹಾಲಕ್ಷ್ಮಿ ಸದಾ ಅವರನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿ, ವೇದಿಕೆಯಲ್ಲಿ ಇರತಕ್ಕಂಥ ಪ್ರತ್ಯೇಕ ಹೆಸರಿಲ್ಲದೆ ಸಮಯಕ್ಕೆ ಅನುಚಿತವಾಗಿ ಎಲ್ಲರಿಗೂ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾಲದಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲ ಸೇವಾಕರ್ತೃಗಳಿಗೆ ದೇವರು ಸದಾ ಶಕ್ತಿಯನ್ನು ಕೊಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಒಳ್ಳೆಯದಾಗಿ ಬಾಳಲಿ, ಎಲ್ಲರೂ ಒಳ್ಳೆಯವರಾಗಿರಲಿ, ಈ ದೇಶದ ಸತ್ಪ್ರಜೆಗಳಾಗಿ ಬಾಳಿ ಬೆಳಗಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ. ನಾನು ಬಹುಶಃ ಇಬ್ಬರು ನಮ್ಮ ಡಾಕ್ಟರ್ಸನ್ನು, ಬಹುಶಃ ನಮ್ಮ ಸೌಂದರ್ಯ ರಮೇಶ್ ಅವರ ಪುತ್ರಿಯಾಗಿರುವಂತಹ ಚೈತ್ರ ಮತ್ತು ಶ್ರೀನಿವಾಸ್ ಅವರನ್ನು ಎಲ್ಲರ ಪರವಾಗಿ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಚೈತ್ರ ಮತ್ತು ಶ್ರೀನಿವಾಸ್ ಅವರು ಇಬ್ಬರು ಕೂಡ ಉತ್ತಮವಾದ ಡಾಕ್ಟ್ರುಗಳಿಗೆ ಎಲ್ಲಿ ಕೆಲಸ ಸಿಗ್ತದೆ, ಕೆಲಸಕ್ಕೆ ಏನೂ ಕೊರತೆ ಇಲ್ಲ. ಎಲ್ಲಿ ಹೋದರೂ ಕೂಡ ಸಿಗ್ತದೆ ಡಾಕ್ಟ್ರುಗಳಿಗೆ. ನಾನು ಅಲ್ಲಿ ಮಿನಿಸ್ಟರ್ ಆಗಿದ್ದವನು. ನಮಗೆ ಬಹುಶಃ ಡಾಕ್ಟ್ರುಗಳಿಗೆ ಪೇಟೆ ಪಟ್ಟಣದಲ್ಲಿ ಜಾಸ್ತಿ, ಗ್ರಾಮೀಣ ಮಟ್ಟಕ್ಕೆ ಬರಲಿಕ್ಕಷ್ಟು ಕೇಳೋದಿಲ್ಲ. ಆದರೆ ಇವತ್ತು ನಾವು ಇಬ್ಬರು ಚೈತ್ರ ಮತ್ತು ಶ್ರೀನಿವಾಸ್ ಅವರನ್ನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಸೋಮೇಶ್ವರ ಅಂತ ಈ ಪ್ರದೇಶದಲ್ಲಿ ಒಂದು ಹೆಲ್ತ್ ಸೆಂಟರ್ ಪ್ರಾರಂಭ ಮಾಡುವ ಮೂಲಕ ನೀವು ಹುಟ್ಟಿದ ಗ್ರಾಮಕ್ಕೆ ನಿಮ್ಮದಾದ ಕೊಡುಗೆಯನ್ನು ಕೊಡ್ತಾ ಇರೋದು ಬಹುಶಃ ಇವನ ಜನತೆ ಮರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಿಮಗೆ ದೇವರು ಎಲ್ಲ ರೀತಿ ಆಶೀರ್ವಾದ ಮಾಡಿದ್ದಾರೆ. ಉತ್ತಮವಾದ ತಂದೆ ತಾಯಂದು ಸಿಕ್ಕಿದ್ದಾರೆ, ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ನಿಮಗೆ ಇಬ್ಬರಿಗೂ ಕೂಡ ಉತ್ತಮವಾದ ಶಿಕ್ಷಣ ಕೂಡ ಇವತ್ತಿದೆ. ವಿಚಾರತೆಗಳು ಇಬ್ಬರು ಕೂಡ ಉತ್ತಮವಾದ ಶಿಕ್ಷಣ ಪಡೆದುಕೊಂಡು ಎಲ್ಲ ರೀತಿಯ ಸೇವೆ ಮಾಡೋದು ಸರ್ ಅವಕಾಶ ಇದೆ. ಸೊ ಯಾವ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದೀರಾ ಅದು ಅತ್ಯುತ್ತಮವಾದ ಒಂದು ಸೇವೆಯಾಗಿ ಪರಿವರ್ತನೆ ಆಗುವ ಒಂದು ವಿಚಾರ ಇವತ್ತು ಆಗಲಿ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಶಿಕ್ಷಣ ಇದು ಎಜುಕೇಷನ್ ಇಸ್ ಅ ನಾಲೆಜ್ ಅಲ್ಟಿಮೇಟ್ ಇಸ್ ಸರ್ವಿಸ್. ಸೊ ನಿಮಗೆ ನಿಮ್ಮ ತಂದೆ ತಾಯಂದಿರು ಕೊಟ್ಟಂಥ ಒಂದು ಶಿಕ್ಷಣ, ಅದರಿಂದ ಪಡೆದಂಥ ಜ್ಞಾನ, ಅದು ಜನರಿಗೆ ಸೇವೆಯಾಗಿ ಮಾರ್ಪಾಡು ಮಟ್ಟಾಗ ಮಾತ್ರ ಶಿಕ್ಷಣಕ್ಕೆ ಕೊಟ್ಟಂಥ ಕೊಡುಗೆ ಸಾರ್ಥಕವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ರೀತಿ ನಿಮಗೆ ಕೊಟ್ಟಂಥ ಒಂದು ಜ್ಞಾನ ಏನಿದೆಯಲ್ಲ, ಅದರ ಜನಸೇವೆಯಾಗಿ ಇವತ್ತು ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಉಪಯೋಗವಂಥ ಒಂದು ಕಾಲಘಟ್ಟ ಮತ್ತು ಅವಕಾಶ ಇವತ್ತು ಕಲ್ಪಿಸಿ ಇವತ್ತು ಕೊಂಡಿದ್ದೀರಿ.
ಇವತ್ತು ಸಣ್ಣ ಮಟ್ಟದಲ್ಲಿ ಇವತ್ತು ಪ್ರಾರಂಭ ಆದರೂ ಕೂಡ ನನಗೆ ವಿಶ್ವಾಸ ಇದೆ ಸ್ವಾಮೀಜಿಯವರ ಎಲ್ಲ ಗುರು ಹಿರಿಯರ ಈ ಊರವರ ಆಶೀರ್ವಾದ, ನಿಮ್ಮ ಪ್ರಾಮಾಣಿಕ ಬದ್ಧತೆ ಮತ್ತು ನಿಸ್ವಾರ್ಥವಾದ ಸೇವೆ ಮುಂದಿನ ದಿನಗಳಲ್ಲಿ ನಮ್ಮ ಕಣ್ಣೆದುರೇ ಸೌಂದರ್ಯ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಪ್ರಾರಂಭ ಮಾಡುವಂಥ ಎಲ್ಲ ಅವಕಾಶ ಕೂಡ ಹಾಗೇ ಆಗ್ತದೆ. ಆ ದಿನಗಳು ಕೂಡ ಆದಷ್ಟು ಬೇಗನೆ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಉತ್ತಮವಾದ ಆ ಒಂದು ಸೇವೆ ಬರುವಂಥ ಅವಕಾಶ ಆಗಲಿ. ಇಲ್ಲಿಗೆ ರೋಗಕ್ಕೆ ಬಂದವ್ರಿಗೆ ಮದ್ದು ಕೊಡೋ ಜೊತೆಯಲ್ಲಿ ನೀವು ಗ್ರಾಮಸ್ಥರಿಗೆ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಜನಜಾಗೃತಿ ನಾವು ರಾಜಕಾರಣ ಹೇಳಿದ ಜನರು ಕೇಳಿದರೆ ಮಗಳೇ ಇತ್ತಿ ನಾನು ಬಂದು ವಿಚಾರ, ನೀವು ಡಾಕ್ಟ್ರುಗಳು ಹೇಳಿದರೆ ಅವರು ಅದನ್ನು ಕೇಳ್ತಾರೆ. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರದೇಶದಲ್ಲಿ ಪ್ರಿವೆಂಟಿವ್ ಮೆಷರಿಗೆ ಪಡುವಾಗೆ ಕೂಡ ನಿಮ್ಮ ಒಂದು ಜನಗೆ ಸೇರುವಂಥ ಅವಕಾಶ ಆಗಲಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೇನೆ, ನಮ್ಮ ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಮತ್ತು ಎನ್ವೈರ್ಮೆಂಟ್ ಈ ಮೂರು ಕರೆಕ್ಟ್ ಇದ್ದರೆ ನಮಗೆ ರೋಗಗಳು ಬರೋಷ್ಟು ಕಡಿಮೆ ಇದರಲ್ಲಿ. ಅದಕ್ಕೆ ಈ ಮೂರಿಗೆ ಮಹತ್ವ ಕೊಡೋ ಕೆಲಸ ಆಗಬೇಕು. ನಾನು ಹೆಲ್ತ್ ಮಿನಿಸ್ಟರ್ ಇದ್ದಾಗ ನಾನು NCT ಪ್ರೋಗ್ರಾಮ್ ಅಂತ ಮಾಡಿದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಅದು ಏನು BP, ಶುಗರ್, ಹೈಪರ್ ಟೆನ್ಷನ್ ಮತ್ತು ಈ ಕೇಸ್. ಅದು ಯಾಕೆ ಅವೇರ್ನೆಸ್ ಕೊಡಬೇಕಂತ ಹೇಳಿದರೆ, ನಾನು ಕಾನೂನು ಸಿಸ್ಟಮ್ ಮಾಡಿದೆ. 40 ವರ್ಷ ಮೇಲ್ಪಟ್ಟವರು ಫ್ರೀಯಾಗಿ ಪ್ರಾಥಮಿಕ ಟೆಸ್ಟ್ ಮಾಡ್ಬೋದು. ಅದಕ್ಕೆ ಬೇಕಾದ ಒಂದು ಫ್ರೀ ಮೆಡಿಸಿನ್ ಕೂಡ. ಯಾಕೆ ನಾವು ಇವತ್ತು 20 ವರ್ಷ 30 ವರ್ಷ 50 ವರ್ಷ ನಾವು ಬ್ರೈನ್ ಹ್ಯಾಮ್ರೇಜನ್ನು ನೋಡಿದೆ. ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಈಗ ಸರಿ ಇರ್ತಾನೆ, ಸಡನ್ನಾಗಿ ಅದು ಆ್ಯಕ್ಚುಲಿ ಪ್ರಾಬ್ಲಮ್ ಏನಂತ ನನಗೆ BP ಇದ್ದದ್ದು ನನಗೆ ಗೊತ್ತಿರೋದಿಲ್ಲ. ನಮಗೆ BP ಇದ್ದ ನಮಗೆ ಗೊತ್ತಿರೋದಿಲ್ಲ. ನಾವು ಹೋಗಿ ಟೆಸ್ಟ್ ಮಾಡುವಾಗ ಇದರ ಕಾಲಘಟ್ಟ ಮುಗಿದಿರ್ತದೆ. ಸೊ ನೀವು ಆಫ್ಟರ್ 40 ಇಯರ್ಸ್ 6 ತಿಂಗಳಿಗೆ ಹೋಗಿ ನೀವು ಟೆಸ್ಟ್ ಮಾಡಿದರೆ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಗ್ತದೆ. ಆವಾಗ ನಿಮಗೆ ಸ್ಟಾರ್ಟಿಂಗ್ ಮೆಡಿಸಿನ್ ಕೂಡ ಕೊಡಲಿಕ್ಕೆ ಸರಿಯಾಗಿರುವಂಥ ವ್ಯವಸ್ಥೆದು ಆಗುವಂಥದ್ದು. ಅದಕ್ಕೆ ಎಲ್ಲ ರೀತಿ ನಾನು ಕಡ್ಡಾಯವಾಗಿ ಹೋಗಲೇಬೇಕು ಅಂತ ಹೇಳಿಕೊಂಡು ಗ್ರಾಮೀಣ ಮಟ್ಟದಲ್ಲಿ ಮಾಡಿದ್ದೆ. ನಮ್ಮ ಗ್ರಾಚಾರ್ಯನು ಜನ ಹೋಗಿ ದುಡ್ಡು ಕೊಟ್ಟು ಹೋಟೆಲ್ ಮುಂದೆ ಕ್ಯೂ ನಿಲ್ತಾರೆ ಊಟ ಮಾಡಲಿಕ್ಕೆ. ಇಲ್ಲಿ 10 ನಿಮಿಷ ಪುಡಿಸೋದಿಲ್ಲ ಟೆಸ್ಟಿಗೆ ಹೋಗಿ ಬಂದು ಆ ಒಂದು ಬ್ಲಡ್ ಮತ್ತು ಶುಗರನ್ನು ಟೆಸ್ಟ್ ಮಾಡಲಿಕ್ಕೆ. ಆದ ಕಾರಣ ಆಫ್ಟರ್ 40-50 ಇಯರ್ಸ್ ನೀವೆಲ್ಲರೂ ಕೂಡ 6 ತಿಂಗಳಿಗೊಮ್ಮೆ ಆದರೂ ಕೂಡ ಕನಿಷ್ಠ ನಿಮ್ಮ ಬ್ಲಡ್ ಮತ್ತು ಶುಗರನ್ನು ಟೆಸ್ಟ್ ಮಾಡಿ ಎಲ್ಲ ರೋಗದ ದೂರ ಆಗುವಂಥ ಒಂದು ಪರಿವರ್ತನೆ ಆಗುವಂಥ ಕೆಲಸ ಇವತ್ತು ಆಗಬೇಕು. ಸೊ ನಿಮ್ಮ ಈ ಒಂದು ನಿಮ್ಮ ಮೆಡಿಸಿನ್ ಜೊತೆಯಲ್ಲಿ ಬಹುಶಃ ನಿಮ್ಮ ಯೋಗ ವೆರಿ ಗುಡ್. ನೀವು ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡೋದು ಕೂಡ ವೆರಿ ಗುಡ್ ಕಾನ್ಸೆಪ್ಟ್. ಫಿಸಿಯೋಥೆರಪಿ ಕಾನ್ಸೆಪ್ಟ್ ಕೂಡ ಸ್ಟಾರ್ಟ್ ಮಾಡಿ, ಜೊತೆಯಲ್ಲಿ ಯೋಗ ಕೂಡ ಇವತ್ತು ಪ್ರಾರಂಭ ಆಗಲಿ. ಒಂದು ಉತ್ತಮವಾದ ಸೌಂದರ್ಯ ಹೆಲ್ತ್ ಸೆಂಟರ್ ಮಲ್ಟಿಪರ್ಪಸ್ ಎಲ್ಲ ಜನಕ್ಕೆ ಪ್ರಯೋಜನ ಆಗುವಂಥ ವಿಚಾರ ಆಗಿ ಎಲ್ಲರೂ ಕೂಡ ಸಂತೋಷ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಇವತ್ತು ಕೇಳಿಕೊಂಡು, ಇಬ್ಬರಿಗೆ ಕೂಡ ಇವರ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ಬೇಕಂತ ಇಲ್ಲ. ಡಾಕ್ಟರ್ಸ್ ನೀವು ಎಷ್ಟೇ ಉತ್ತಮ ಡಾಕ್ಟರ್ ಆದರೂ ಕೂಡ ಜನರಿಂದ ತಾಳ್ಮೆಯಿಂದ ಪ್ರೀತಿಯಿಂದ ಸಮಾಧಾನದಿಂದ ಕೇಳಿ ಬಹುಶಃ ಆ ಒಂದು ಮನೋಭವಿಷ್ಯ ಹಾಗಾಗಿ ನಿಮಗೆ ಇದೆ. ಯಾಕಂದರೆ ಮನೆಯಿಂದಲೇ ಬಂದಂಥ ವಿಚಾರ ಇದೆ. ಆ ವಿಶೇಷವಾದ ಜನರಿಗೆ ಪ್ರೀತಿಗೆ ಪಾತ್ರರಾಗುವಂಥ ಅತ್ಯಂತ ಯಶಸ್ವಿ ಒಂದು ಡಾಕ್ಟರಾಗಿ ತಾವು ಮೇಲೆ ಬನ್ನಿ ಅಂತ ಹೇಳಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸುತ್ತಾ, ಬಹುಶಃ ನಿಮಗೆಲ್ಲ ನನ್ನ ಸಹಕಾರವನ್ನು ಕೋರಿಕೊಂಡು ಮತ್ತೊಮ್ಮೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನನ್ನ ಸರ್ವರ ಪರವಾಗಿ ನಾನು ಅಭಿನಂದಿಸಿ ನಿಮಗೆ ನನ್ನ ಶುಭಾಶಯ ಸಲ್ಲಿಸಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ನಾನು ಹೇಳಿದಾಗೆ ಆಯ್ನಾಥ ಬೇಗ ಸರಿಯಾದ ಜಾಗ ಎಂಜ ಉಂಡು ನಿಗಲಿ ಸೋಮೇಶ್ವರಡು ಶೋಕ ಮಲ್ಲ ಒಂದು ಆಸ್ಪತ್ರೆ ಬಾರ್ದು ಬರಲಿ ಪೂರಕ್ಕೊಂದು ಅವಕಾಶ ಇದೆ. ಅವ್ರು ಬಂದ್ರೆ ಅದು ಪಾದ ಅಂತವೆ. ನಮಸ್ಕಾರ. ಈಗ ಚಂದ್ರ ಸಾಧ್ಯ ಅಂತ ಅವರು ಮಾತಾಡೋದಿಲ್ಲಂತೆ. ಆಮೇಲೆ ಗಣೇಶ್ ಕೊಲ್ಲೆ ಮಾತಾಡೋದಿಲ್ಲ. ಸಿದ್ದರಾಮಯ್ಯರು ಮಾತಾಡ್ತಾರೆ. ಕೊಲ್ಲಿಯಾಡಿ ಕುಲ್ಪಣಂತೆ ಇಂಕಲ ಕೊಲ್ಲಿಯ ಅಂತೆ ಪಿರಪಿರಪ ಒಂದು ದಾಂಡ ಒಂಜಂಜೆ ಅಂತ ಬತ್ತದ ಕೊಲ್ಲಿಯ ಒಚ್ಚೂರು ಬೆಳಗುಣ ಅಂದ ಜನಸಂದನಿ ಬರ್ಪಿನ ವಾಟ ವಾಪಿನ ದುಡ್ಡು ಅಂಚಾದ ವಾ ಸಂಕಲ್ಪಡು ವಾ ಉದ್ದೇಶದಿ ಒಂದು ಈ ಕ್ಲಿನಿಕ್ ಪ್ರಾರಂಭ ಆಗ್ತಾರ ಅಕ್ಲ ಉದ್ದೇಶ ಸಫಲತೆ ಆದ ಐಟ್ ಪ್ರಗತಿ ಆದ ಜನಗಳ ಆರೋಗ್ಯ ಆದ ಎಡ್ಡೆ ಉದರಿಗೆ ಬರಡು ಅಂಜೆ ಇಂಚೆ ಸಂಕಲ್ಪ ಉಂಡ ಅವ್ರ ರಮೇಶರೆಲ್ಲ ಹಾಕಲಲ್ಲ ಅವೇನು ಈಡೇರಿಸರೆ ಆ ಸೋಮನಾಥ ದೇವರೆಲ್ಲ ಮತ್ತು ಇಂಕಲ್ನ ರಾಜ್ಯ ಸತ್ಯವಿಲ್ಲ ಅನುಗ್ರಹ ಮಲ್ಪಡು ನಾವು ಮಾತ ಪೂರ್ಣ ಮಾತೆ ಲಾಖಲೆಗೆ ನಮ್ಮ ತೀರ್ನ ಸಹಕಾರ ಕೊಡ್ದು ನಮ್ಮ ಉಳ್ದ ಆ ಮೆಡಿಕಲ್ ಡಾಕ್ಟ್ರ್ ಹೆಂಚಿನ ಸೇವೆ ಉಂಡ ಐ ನಮ್ಮಲ್ಲ ದೆತೊಂದು ಮಾತ ಈ ಕೊಲ್ಲಿಯ ಗೊಂಜಿ ಆರೋಗ್ಯ ದೃಷ್ಟಿ ಎಡ್ಡೆ
ಉದಾರದ ಒಂದು ಕ್ಲಿನಿಕ್ ಆವಡೆ ಪಂಡ್ರಿ ದೇವರ ನಟ್ಟೊಂದು ಅವಕಾಶ ಹೊಂದಿಸಾದು ಯು ಟಿ ಖಾದರ್ ಅವರು ನಿರ್ಗಮಿಸ್ತಾ ಇದ್ದಾರೆ. ಹಾಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸದಾಶಿವ ಉಳ್ಳಾಲ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸ್ಥಾನದ ಆಡಳಿತ ಮುಕ್ತೇಶ್ವರ ಶ್ರೀಯುತ ಕಿರಣ್ ರೈ ಬಜಾಲ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಿರಣ್ ರೈ ಅವರಿಗೆ ಸೌಂದರ್ಯ ರಮೇಶ್ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು. ಈ ಒಂಜಿ ಪೊರ್ತುಡು ಎಂಕಲ್ ಸೌಂದರ್ಯ ರಮೇಶನಿಗೆ ಖಾಲಿ ಒಂಜಿ ಸ್ನೇಹಿತರು ಬಂಡದತ್ತು ಎಂಕಲ ಚಿಂತನಾತ್ಮಕಡು ಈತ ವರ್ಷ ಶಾರದೋತ್ಸವ ಎಂಗ್ಲೆ ಬೇರೆ ಸಹಾಯ ಹೊಂದಿತ್ತದೆ ಆಪತ್ ಬಾಂಧವ್ಯ ಪಣೋಲಿ ಕಾರಣ ಈ ವರ್ಷ ಎಂಕಲು ಒಂಜಿ ಜಾಗದೆತ್ತ ಮೂಲ ಎದುರುಡು ಐಕೆಂಗ್ಲೆ ಕಾಸ್ತ ಭಾರಿ ಅಡಚಣೆ ಆದು ಅವು ಕಡೆಯತ ಪರಿಸ್ಥಿತಿ ರಿಜಿಸ್ಟ್ರೇಷನ್ ಆವಡಿತ್ತಲು ಸುಮಾರು 85 ಲಕ್ಷದ ಪ್ರಾಜೆಕ್ಟ್ ಅವು ಜಾಗೇನೆ ಆ ನಿಟ್ಟಡೆಂಗ್ಲು ಇನಿ ಸೌಂದರ್ಯ ಹೆಲ್ತ್ ಸೆಂಟರ್ ಮೂಲೊಂಜಿ ಆವಡಾಂಡ ಐಕೊಂಜ ಶಾರದಪ್ಪನ ಒಂಜಿ ಭಾಗ್ಯ ಅಂದ ಪಣೋಲಿ ಎಂಗ್ಲಿಗೆ ಅಡಚಣೆ ಬತ್ನ ಬಗ ಸೌಂದರ್ಯ ರಮೇಶ್ ದಂಪತಿನ ಕಡ್ಲ ಪಾತೆರ್ದು ಅಕ್ಕಲ ಮಹಾಸಭೆ ಮೂಲ ನಡತನೆ ಕರ್ನ ವರ್ಷ ಅಪ್ಪ ಎಂಗ್ಲು ಪಾತೆರ್ದು ಒಂಜಿ ಕಾಸ್ತ ವಿಷಯ ಪಾತೆರ್ನಾಗ ಒಂಜಿ ಕಾಸನ ಏರ್ಲ ಧರ್ಮಗಿಂಚ ಸಹಾಯಾರ್ಥದ ಮಂದಿ ಕೊರ್ಪುಜೇರು ವ್ಯವಹಾರೋಡು ಆಂಡ್ ಎಂಕ್ಲು ಅಡವು ಪಾಡಲು ಎಂಗ್ಲ ಸಮಿತಿಡು ಐಕೆ ಭದ್ರತೆ ಇಜ್ಜಿ ಆ ದೃಷ್ಟಿಡು ಎಂಕ್ಲು ಈ ಜಾಗ ಹಿಡಿತ ಒಂಜಿ 400 ಚದರ ಅಡಿ ಸ್ಕ್ವೇರ್ ಫೀಟ್ದ ಒಂಜಿ ಸ್ಥಳವನ್ನು ಅಕ್ಲಿಗೆ 10 ಲಕ್ಷ ಲೀಸ್ಗೆ ಕೊಡ್ತ ಆ ಒಂಜಿ ಲೀಸ್ ನೇಟ್ ಅಕ್ಲೆ ಕೆಲವು ಬಿಸ್ನೆಸ್ ಮನ್ಪುಣೆ ಪಂಡದು ಕಡೆ ಕೈತ ಮಾತ್ರ ಬೇಲೆ ಅದು ಇತ್ತವು ಆರೋಗ್ಯ ಒಂದು ಶಿಬಿರ ಲೆಕ್ಕ ಆತಂದು ಆ ನೇಟು ಇನ್ನು ನಮ್ಮ ಪರಿಸರಡು ಸೌಂದರ್ಯ ಹೆಲ್ತ್ ಸೆಂಟರ್ ಒಂದು ಆತನು ಉದ್ಘಾಟನೆ ಆತನು. ಗ್ರಾಮಾಂತರ ಈ ಕೊಲ್ಯ ಸೋಮೇಶ್ವರ ಪ್ರದೇಶಡು ನನ್ನ ದುಮ್ಮುಗು ಪ್ರಖ್ಯಾತಿ ಆದ ಶಾರದಾ ಮಾತೆ ಸೋಮನಾಥ ದೇವೆಲ್ಲ ನಮ್ಮೆಂಚಿ ಕೋಡಿ ಮಲಯಾಳಿ ಚಾಮುಂಡಿ ಅಪ್ಪೆಲ ಎಂಗಳ ಗುಳಿಗ ದೈವಲ ಆಶೀರ್ವಾದಗಳು ಅಕ್ಕದ ಮಾತವಂಜಿ ವಹಿವಾಟು ಆರೋಗ್ಯ ಸ್ಥಿರವಾದ ಪೊರ್ಲುಡು ಅದನ್ನ ಅಜಿಪನೆ ವರ್ಷದ ಪಂಡರು ಆ ದೃಷ್ಟಿಡ್ಲ ಅವಲ ಮಾತಾಡ್ಯಾಗ ಯೋಗ್ಯತೆ ತಿಕ್ಕದು ಪ್ರತಿ ವರ್ಷದ ಅದನ್ನ ಇಲ್ಲಲ್ಲ ಒಂಜಿ ಶ್ರೀ ಕಟೀಲಿ ಅಪ್ಪನ ಯಕ್ಷಗಾನನ ಮಂತನುಳ್ಳರು ಅದನ್ನ ಮಾತು ಒಂಜಿ ಆಶೀರ್ವಾದ ತಿಕ್ಕದು ಜನಕ್ಕಳ ಪ್ರೀತಿ ವಿಶ್ವಾಸಡು ಅಕ್ಕಲ ಒಂಜಿ ಈ ಹೆಲ್ತ್ ಸೆಂಟರ್ನ ದುಂಬಗು ಪ್ರಖ್ಯಾತವಾದ ಪ್ರಕಾಶಮಾನವಾದ ಬೆಳಗಡಿ ಕೊಲ್ಯಾಡಿ ಅಕ್ಕಲ ಉದ್ಯೋಗ ಜೀವನ ಪೊರ್ಲುಡು ನಡಪಾಡು ಪಂಡ ಇಂಕಲು ಆಶಯ ಅವೆಲ್ಲ ಕಣೆ ಇನ್ನಿತ್ತ ಕಾರ್ಯಕ್ರಮ ನಿರೂಪಣೆ ಮಂತ್ರಿನಂಚಿನ ಎಂಕಲ್ನ ಸ್ನೇಹಿತರು ತೋನ್ಸೆ ಪುಷ್ಕಲ್ ಕುಮಾರ್ ಮೇರೆಲ್ನ ಒಂಜಿ ಶಾಲು ಪೊದೆತ್ತದು ಸನ್ಮಾನ ಮನ್ಪೊಡು ಪಂಡದು ರಮೇಶ್ ಅನ್ನಡ ವಿನಂತಿ ಮಂತೊಂದುಲ್ಲ ಮಾತರೆಗಳ ಬತ್ತನಕ್ಲೆಗೆ ಈ ಒಂಜಿ ಕಾರ್ಯಕ್ರಮ ಭಾಗ್ಯನಕ್ಲೆ ಮಾ ಸೊಲ್ಮೇನ್ ಸಂದವಡು ಅವಕಾಶಗಳಡ್ಡೆ ಪಾತ್ರದ ಅವಕಾಶ ಶುಭ ಶಂಶನೆ ಪಂಪೆರೆ ಈಗ ಒಂಜಿ ಹೆಲ್ತ್ ಸೆಂಟರ್ ಓಪನ್ ಆಪನ್ ಬಂಡ ಅವೊಂಜಿ ಆತ ಎಲ್ಲಿ ಸಂಗತಿ ಅತ್ತು ಈ ಬಾಗೋಡು ಐಕ್ ಬಾರಿ ಮಲ್ಲ ಪ್ರಯತ್ನ ಉಂಡು ಅರ್ನ ಮಗಲು ಮರ್ಮೈ ಇರುವೆಲ್ಲ ಡಾಕ್ಟರ್ ಆಯ್ನೆಟ್ ಹೆಸರದು ಒರಿ ಎಲುಬು ತಜ್ಞರಾದ ತೇಜಸ್ವಿನಿ ಹಾಸ್ಪಿಟಲ್ ಶಾಂತಾರಾಮ್ ಶೆಟ್ಟರ್ ನೋಟು ಉಲ್ಲೇರು ಡಾಕ್ಟರ್ ಬಕ್ಕೊರ್ತಿ ಎಜೆ ಆಸ್ಪತ್ರೆಡು ಆರು ಚೈತ್ರ ಉಲ್ಲೇರು ನಮ್ಮ ಏಜೆ ಆಸ್ಪತ್ರೆಡು ನಾನು ವಾ ಸಹಕಾರ ಬೋರ್ಡು ಅನ್ಲ ಡಾಕ್ಟರ್ ಚೈತ ಮುಲ್ಪನೆ ಒಪ್ಪುವರು ಅರಡೆ ಕೇಳಿದು ಏಜೆ ಆಸ್ಪತ್ರೆದ ಒವೇ ರೀತಿದ ಸಹಕಾರ ಬೋರ್ಡು ಅನ್ಲ ಆರ್ನ ಮೂಲ ಕೊಡು ಮಲ್ಪೊಂಡ್ರೆ ಸಾಧ್ಯ ಉಂಡು ಬಣ್ಪಿನೆಲ್ಲ ಅಕಲ್ ಪಣೊಂದುಲ್ಲೇರು ಅಂಚಾದ ಭಾರಿ ಎಡ್ಡೆ ಒಂಜಿ ಅವಕಾಶ ಈ ಭಾಗೋಡು ಮಾತಾರೆಲ್ಲ ತಿಕ್ಕದಿಡು ಅಕಲೆಗೆ ಸೋಲೈತು ಸ್ವಲ್ಪ ಸಂದ ಒಂದಿಲ್ಲ. ಇವತ್ತು ಇಡೀ ದಿವಸದಲ್ಲಿ ಶುಗರ್ ಟೆಸ್ಟ್ ಮತ್ತು BP ಟೆಸ್ಟ್ ಅದು ಇಲ್ಲಿ ಉಚಿತವಾಗಿ ನಡೀತದೆ ಇವತ್ತು. ಆಮೇಲೆ ಮುಂದಿನ ದಿನಗಳಲ್ಲಿ ಕೂಡ ನಾಳೆ ಕೂಡ ಉಚಿತ ಅಂತೆ, ನಾಳೆ ಕೂಡ ಉಚಿತವಾಗಿ ನಡೆಸ್ತಾರೆ ಆ ಕಡೆಯಲ್ಲಿ. ಇವತ್ತು ಇಲ್ಲಿ ನಡೀತಾರೆ, ನಾಳೆ ಆ ಕಡೆ ಹೆಲ್ತ್ ಸೆಂಟ್ರಲ್ಲಿ BP ಶುಗರ್ ಎಲ್ಲ ಉಚಿತವಾಗಿ ನೋಡುವಂಥದ್ದು. ಆಮೇಲೆ ಲ್ಯಾಬಿನ ಉಪಯೋಗಗಳನ್ನು ಪಡೆಯಬಹುದು. ಸೌಂದರ್ಯ ಹೆಲ್ತ್ ಕೇರ್ ಸೆಂಟರ್ ಇಲ್ಲಿ ಒಂದು ತೆರೆದಿದೆ, ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಅದಕ್ಕೆ
ಶ್ರೀಯುತ ಸೌಂದರ್ಯ ರಮೇಶ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದ್ರ ಜೊತೆಗೆ ಅವರ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭವನ್ನು ಹಾರೈಸ್ತಾ ಮಾತನ್ನು ಆರಂಭಿಸ್ತಾ ಇದ್ದೇನೆ. ಸೌಂದರ್ಯ ಹೆಲ್ತ್ ಕೇರ್ ಸೆಂಟರ್ ಈಗಾಗಲೇ ಶಾಸಕರು ಹೇಳಿದರು, ತುಂಬ ಜನ ಮಾತಾಡಿದರು. ಈ ಒಂದು ಪ್ರದೇಶದಲ್ಲಿ ಒಂದು ಹೆಲ್ತ್ ಕೇರ್ ಸೆಂಟರನ್ನು ಆರಂಭಿಸಿ ಜನರಿಗೆ ತಮ್ಮಿಂದ ಆಗುವಂಥ ಸಹಾಯವನ್ನು ಅಥವಾ ಸೇವೆಯನ್ನು ಕೊಡುವಂಥ ಉದ್ದೇಶದಿಂದ ಆರಂಭವಾದಂಥ ಒಂದು ಸಂಸ್ಥೆ ಸೌಂದರ್ಯ ಹೆಲ್ತ್ ಕೇರ್ ಸೆಂಟರ್. ಎಲ್ಲೋ ಒಂದು ರೀತಿಯಾದಂಥ ಪರಿಚಯ ಡಾಕ್ಟರ್ ಚೈತ್ರಾ ಮೇಡಮ್ ಅವರ ಪರಿಚಯ ಆಯಿತು AJ ಹಾಸ್ಪಿಟಲ್ ಮುಖಾಂತರ. ಅಲ್ಲಿಂದ ಈ ಒಂದು ಸಂಸ್ಥೆಯ ಜೊತೆ ಮೆಡಿಕ್ವೆಸ್ಟ್ ಹೆಲ್ತ್ ಕೇರ್ ಅನ್ನುವಂಥ ಸಂಸ್ಥೆಯ ಈ ಸೌಂದರ್ಯ ಹೆಲ್ತ್ ಕೇರ್ ಸಂಸ್ಥೆಯ ಜೊತೆ ಸೇರ್ಪಡೆಗೊಳ್ಳುವಂಥ ಒಂದು ಅವಕಾಶ ಸಿಕ್ತು. ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಸೌಂದರ್ಯ ಹೆಲ್ತ್ ಕೇರ್ ಸೆಂಟರ್ನ ಮಾಲೀಕರಾದಂಥ ಸೌಂದರ್ಯ ರಮೇಶ್, ಅದೇ ರೀತಿ ಡಾಕ್ಟರ್ ಚೈತ್ಯ ಮೂಲ್ಯ, ಡಾಕ್ಟರ್ ಹರೀಶ್ ಮೂಲ್ಯ ಇವರಿಗೆ, ಸರ್ ಐ ಡೋಂಟ್ ನೋ ಯುವರ್ ನೇಮ್, ಸಾರಿ, ಶ್ರೀನಿವಾಸ್ ಸಂಬಡಿ ಸೆಡ್ ಹರೀಶ್, ಸೊ ಓಕೆ, ಸೊ ಶ್ರೀನಿವಾಸ್ ಮೂಲ್ಯ ಇವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಈ ಹೆಲ್ತ್ ಚೆಕ್ ಕ್ಯಾಂಪ್ ಉಚಿತ ತಪಾಸಣಾ ಶಿಬಿರ ಅಂತೇಳಿ ಮಾಡ್ತೇವೆ. ನಾವು ತುಂಬ ಕಡೆಯಲ್ಲಿ ಉಚಿತ ತಪಾಸಣಾ ಶಿಬಿರ ಅಂತೇಳಿ ಆಯೋಜನೆ ಮಾಡ್ತೇವೆ. ಮೊದಲನೇದಾಗಿ ಬಹುಶಃ ಇದರ ಉದ್ದೇಶ ಗೊತ್ತಿರಬೇಕು ಅಂತ ಅನ್ಕೊಳ್ತೇನೆ, ಯಾಕೆ ಮಾಡಬೇಕು ಅಂತೇಳಿ. ತುಂಬ ಜನ ಇಲ್ಲಿ ಬಂದಾಗ ಕೇಳಿದರು ನನಗೆ, ಸರ್ ಮಾಡಿಸಿ ಉಚಿತ ಇದೆಯಲ್ಲ ಅಂತ ಹೇಳಿದರೆ, ಕೆಲವರು ಹೇಳಿದರು ಒಡ್ಚಿ ಮಾರೆ ಅವು ಮಲ್ತುಂಡ ಬಕ್ಕ ಸಮಸ್ಯೆ ಮಲ್ಲ ಹಾಕೋಣ ಅಂತೇಳಿ. ಅಂದರೆ ಮಾಹಿತಿಯ ಕೊರತೆ ಅಂತ ಹೇಳ್ತೇನೆ. ಯಾಕೆ ಮಾಡಬೇಕು ಅಂತೇಳಿ ಉದ್ದೇಶ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದರೆ ರೋಗ ಬಂದ ನಂತರ ಅಯ್ಯೋ ರೋಗ ಬಂತಲ್ಲ ಅಂತೇಳಿ ಡಾಕ್ಟರ್ ಹತ್ರ ಓಡಾಡಿ ಅದು ಮಾಡುವ ಮೊದಲು ರೋಗ ಬರುವ ಮುಂಚೆ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಗ ಬರದೇ ಇರೋ ಥರ ಯಾವ ಥರ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೋದು ಅನ್ನುವಂಥ ಉದ್ದೇಶದಿಂದ ಆಗಾಗ ನಮಗೆ ಸಮಯ ಸಿಕ್ಕಾಗ ಅಥವಾ ಅವಕಾಶಗಳು ಸಿಕ್ಕಾಗ ಇಂಥ ಉಚಿತ ತಪಾಸಣಾ ಶಿಬಿರದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. RBS ಅಥವಾ FBS ಟೆಸ್ಟ್ ಮಾಡೋದ್ರಿಂದಾಗಿ ನಮ್ಮ ರಕ್ತದಲ್ಲಿ ಇರುವಂಥ ಶುಗರ್ ಅಂತೇನು ಹೇಳ್ತೇವೆ, ಸಕ್ಕರೆಯ ಅಂಶ ಎಷ್ಟಿದೆ ಅಂತೇಳಿ ಗೊತ್ತಾಗ್ತದೆ. ಅದರಿಂದ ಮುಂದೆ ಆಗುವ ತೊಂದರೆಗಳಿಂದ ಮೊದಲೇ ನಾವು ತಪ್ಪಿಸ್ಕೊಳ್ಬೋದು. ಇದು ಇಂಥ ಉಚಿತ ಶಿಬಿರಗಳ ಒಂದು ಉಪಯೋಗ ಅಂತ ಹೇಳ್ತೇನೆ. ಅದೇ ರೀತಿ ಇನ್ನೊಂದು ಹಿಮೋಗ್ಲೋಬಿನ್ ಅಂತ ಟೆಸ್ಟ್ ನಾವು ಹೆಚ್ಚಾಗಿ ಎಲ್ಲ ಕಡೆಯಲ್ಲಿ ಉಚಿತವಾಗಿ ಪ್ರಾಯೋಜನೆ ಮಾಡ್ತೇವೆ. ಯಾಕೆಂದರೆ ಇವತ್ತು ರಕ್ತದಿಂದ ಅಂತ ತುಂಬ ಸಮಸ್ಯೆಗಳು ಬರ್ತಾ ಇದೆ, ಅದರಲ್ಲಿ ಒಂದು ಅನಿಮಿಯಾ ಅಂತ ಹೇಳ್ತಾರೆ. ಸೊ ಅದರ ವಿಷಯ ಅನಿಮಿಯಾದಿಂದ ತೊಂದರೆ ಅನುಭವಿಸುವುದನ್ನು ಕೂಡ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡೋದ್ರಿಂದ ಮುಂಚಿತವಾಗಿ ನಾವು ಅದನ್ನು ಗೊತ್ತುಪಡಿಸ್ಬೋದು. ಅದಕ್ಕೆ ಬೇಕಾದಂಥ ಚಿಕಿತ್ಸೆಗಳನ್ನು ನಾವು ಮೊದಲೇ ಮಾಡಿಸ್ಕೊಳ್ಬೋದು. ಸೊ ಈ ಒಂದು ಉದ್ದೇಶ ಈ ಉಚಿತ ತಪಾಸಣೆ ಶಿಬಿರಗಳನ್ನು ಮಾಡುವಂಥದ್ದು. ಇವತ್ತು ಸೌಂದರ್ಯ ಹೆಲ್ತ್ ಕೇರ್ ಸೆಂಟರ್ ಜೊತೆ ನಮಗೆ ಕೈ ಜೋಡಿಸಲಿಕ್ಕೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೆ ವಂದಿಸ್ತಾ ಇದ್ದೇನೆ. ಮೆಡಿಕ್ವೆಸ್ಟ್ ಹೆಲ್ತ್ ಕೇರ್ ಅನ್ನುವಂಥ ಒಂದು ಸಂಸ್ಥೆ ಕಂಕನಾಡಿಯಲ್ಲಿ ಕಳೆದ 8-9 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಸಂಸ್ಥೆ. ಕೇವಲ ಒಂದು ಬ್ಲಡ್ ಟೆಸ್ಟ್ ಮಾಡೋದು ಅಥವಾ ಒಂದು ಲ್ಯಾಬೊರೇಟರಿ ಸಂಸ್ಥೆಯಾಗಿ ಉಳಿಯದೆ ಇಂಥ ಅದೆಷ್ಟು ಉಚಿತ ತಪಾಸಣಾ ಶಿಬಿರಗಳನ್ನು ಮಾಡಿ ಜನರಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡಿಕೊಂಡು ಸಾಕ್ತಾ ಇರುವಂಥ ಸಂಸ್ಥೆ. ಇವತ್ತು 6 ತಿಂಗಳ ಮುಂಚೆ ಕಂಕನಾಡಿಯ ಪ್ರದೇಶದಲ್ಲಿ ಆರಂಭವಾದಂಥ ಸಂಸ್ಥೆ ಒಂದು ಮಹಿಳೆ ಕಂಡಂಥ ಕನಸು. ಇದು ಒಂದು ಮಹಿಳೆಯ ಕನಸಿನ ಕೂಸು ಅಂತ ಹೇಳ್ಬೋದು ಮೆಡಿಕ್ವೆಸ್ಟ್ ಹೆಲ್ತ್ ಕೇರ್. ಒಂದು ಸೂರಿನ ಅಡಿಯಲ್ಲಿ ಜನರಿಗೆ ಬೇಕಾಗುವಂಥ ಎಲ್ಲ ಮೊದಲ ಆದ್ಯತೆ ಪಡ್ಕೊಂಡಿರುವಂಥ ವೈದ್ಯಕೀಯ ಸೌಲಭ್ಯಗಳು ಒಂದೇ ಸೂರಿನ ಅಡಿಯಲ್ಲಿ ಕೈಗೆಟಕುವ ಬೆಲೆಯಲ್ಲಿ ಸಿಗಬೇಕು ಅನ್ನುವಂಥದ್ದು ಒಂದು ಮಹಿಳೆ ಕಂಡಂಥ ಕನಸು. ಆ ಕನಸನ್ನು ನನಸು ಮಾಡಿ ಅದಕ್ಕೆ ನೀರುಣಿಸಿ ಪೋಷಿಸಿ ಬೆಳೆಸ್ತಾ ಇರುವಂಥವರು ನಮ್ಮ ಮಾಲೀಕರಂಥ ಮಿಸ್ಟರ್ ರಾಘವೇಂದ್ರ ಗಂಗೂಲಿ ಅವರು ವೇದಿಕೆಯಲ್ಲಿ ನಿಮ್ಮ ಮುಂದೆ ಇದ್ದಾರೆ. ಇಂಥ ಅದೆಷ್ಟೋ ಶಿಬಿರಗಳನ್ನು ಮಾಡಿದ್ದೇವೆ, ಇನ್ನು ಮುಂದಕ್ಕೂ ಮಾಡ್ತಾ ಇದ್ದೇವೆ. ಶಿಬಿರ ಮಾತ್ರ ಅಲ್ಲದೆ ಒಂದು ಸಂಸ್ಥೆಯಾಗಿ ಮಾತ್ರ ಉಳಿಯದೆ ಜನರಿಗೆ ಆರೋಗ್ಯದ ವಿಚಾರದಲ್ಲಿ ಯಾವ ರೀತಿಯಾದಂಥ ಸಹಾಯ ಅಥವಾ ಸೇವೆ ನಾವು ಮಾಡ್ಬೋದು ಉಚಿತವಾಗಿ. ಅದೆಷ್ಟೋ ಜನ ಇವತ್ತು ಕೈಯಲ್ಲಿ ದುಡ್ಡಿಲ್ಲದೆ ಆರೋಗ್ಯ ತಪಾಸಣೆಯಿಂದ ವಂಚಿತರಾಗ್ತಾ ಇದ್ದಾರೆ. ಅಲ್ಲಿ ಹೋದರೆ ದುಡ್ಡು ಖರ್ಚಾಗ್ತದೆ, ಆಮೇಲೆ ಅಡ್ಮಿಟ್ ಮಾಡ್ತಾರೆ, ಆಮೇಲೆ ಇನ್ನೊಂದು ಮಾಡ್ತಾರೆ, ಮತ್ತೊಂದು ಸೊ ಅದರಿಂದ ದೂರ ಉಳಿದು ಬಿಡೋದು ಒಳ್ಳೆಯದು ಅಂತೇಳಿ ಸಾಕಷ್ಟು ಜನ ಇವತ್ತು ಆ ತಪಾಸಣೆಯಿಂದ ವಂಚಿತರಾಗಿ ಆರೋಗ್ಯಕ್ಕೆ ಬೇಕಾದಂಥ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಇಂಥ ಜನರಿಗೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾ ನಮ್ಮ ಸಂಸ್ಥೆಯಿಂದ ಅಂತೇಳಿ ಆಲೋಚನೆಗಳನ್ನು ಇಟ್ಟುಕೊಂಡು ಯೋಚನೆಗಳನ್ನು ಇಟ್ಕೊಂಡು ಅದರ ಬಗ್ಗೆ ಯೋಜನೆಗಳನ್ನು ಮಾಡಿಕೊಂಡು ಸಾಕ್ತಾ ಇರುವಂಥ ಒಂದು ಸಂಸ್ಥೆ ಮೆಡಿಕ್ವೆಸ್ಟ್ ಹೆಲ್ತ್ ಕೇರ್. ಇವತ್ತು ನೀವಿಲ್ಲೆಲ್ಲರೂ ಬಂದಿದ್ದೀರಾ, ಮೆಡಿಕ್ವೆಸ್ಟ್ ಹೆಲ್ತ್ ಕೇರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರಾ. ದಯವಿಟ್ಟು ನಿಮ್ಮ ಪಕ್ಕದವರಿಗೆ ಅಥವಾ ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರ ಬಾಂಧವರಿಗೆ ಮೆಡಿಕ್ವೆಸ್ಟ್ ಹೆಲ್ತ್ ಕೇರ್ನ ಬಗ್ಗೆ ಹೇಳಿ
ಕೇವಲ ಒಂದು ಸಂಸ್ಥೆಯಲ್ಲ, ಒಂದು ಸಮಾಜಮುಖಿ ಸಮಾಜ ಸೇವೆ ಮಾಡುವಂಥ ಸಂಸ್ಥೆಯಾಗಿ ಬೆಳೆಯಬೇಕು ಅನ್ನುವಂಥ ಕನಸನ್ನು ಹೊತ್ತುಕೊಂಡು ಬಂದಂಥ ಸಂಸ್ಥೆ. ಸೊ ಹಾಗಾಗಿ ಎಲ್ಲರ ಶುಭ ಹಾರೈಕೆ ನಮ್ಮ ಸಂಸ್ಥೆಯ ಮೇಲೆ ಇರಲಿ. ಜೊತೆಗೆ ಇವತ್ತು ಈ ಪ್ರದೇಶದಲ್ಲಿ ಆರಂಭವಾಗಿರುವಂಥ ಸೌಂದರ್ಯ ಹೆಲ್ತ್ ಕೇರ್ ಸೆಂಟರ್ ಏನಿದೆ, ಇದರ ಸದುಪಯೋಗ ಈ ನಗರದ ಈ ಪ್ರದೇಶದ ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತಾಗಲಿ, ಎಲ್ಲರಿಗೆ ಶುಭವಾಗಲಿ ಅಂತೇಳಿ ಎಲ್ಲರಲ್ಲಿ ಮತ್ತೊಮ್ಮೆ ವೇದಿಕೆಯಲ್ಲಿ ಆಶೀರ್ವಾಗಿದೆ ಎಲ್ಲರಿಗೂ ವಂದಿಸುತ್ತಾ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಂದು ಶ್ರೀಮತಿ ರಮೇಶ್ ಅವರು ಒಂದು ಸ್ವಾಗತವನ್ನು ಮಾಡಬೇಕಾ ವಿನಂತಿ. ಕುಂಪಲ್ರವರು ನಮ್ಮ ಸೌಂದರ್ಯ ರಮೇಶ್ ರವರ ಆತ್ಮ ಸ್ನೇಹಿತರಾಗಿದ್ದವರು. ಅವರು ಕೂಡ ವೇದಿಕೆ ಮೇಲೆ ಬಂದು ಒಂದು ಗೌರವ ಸ್ವೀಕರಿಸಬೇಕಂತ ರಮೇಶ್. ಈ ಊರಿನ ಈ ಮಣ್ಣಿನ ಮಗನಾದ ಸೌಂದರ್ಯ ರಮೇಶಣ್ಣನ ಅವರ ಇವತ್ತು ಏನು ಉದ್ಘಾಟನೆಗೊಂಡಿದೆ ಹೆಲ್ತ್ ಕೇರ್, ನಿರಂತರವಾಗಿ ತನ್ನ ಊರಿನ ನೆನಪನ್ನು ಇಟ್ಕೊಂಡು ಅವರ ಉದ್ಯೋಗ ಯಾವುದೋ ಬೆಂಗಳೂರಿನಲ್ಲಿದ್ದರೂ ನಿರಂತರವಾಗಿ ಈ ಊರಿನಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕೆನ್ನುವ ಉದ್ದೇಶದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಪರಿಸರದಲ್ಲಿ ಮಾಡಿಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಈಗ ಈ ಕೊರೋನಾದ ಸಂದರ್ಭದಲ್ಲಿ ಜನರ ಆರೋಗ್ಯಕ್ಕೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಜನರಿಗೂ ಎಲ್ಲದಕ್ಕಿಂತಲೂ ಮುಖ್ಯ ಅವರ ಆರೋಗ್ಯ ಎನ್ನುವ ಆ ಒಂದು ಮನಸ್ಸನ್ನು ಇಟ್ಕೊಂಡು ಅವರು ಜನರ ಈ ರೀತಿಯ ಸೇವೆಯನ್ನು ಸಹ ನಾನು ಮಾಡಬೇಕೆನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಹೆಲ್ತ್ ಕೇರ್ ಸೆಂಟರನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಮಾತ್ರವಲ್ಲದೆ ನಾವು ಗೊತ್ತಿರುವ ಹಾಗೆ ದೊಡ್ಡ ದೊಡ್ಡ ಉದ್ಯಮಿಗಳು ಅವರ ಮಕ್ಕಳನ್ನು ಬೇರೆ ಬೇರೆ ಅಮೆರಿಕ, ಲಂಡನ್ ಇನ್ನಿತರ ವಿದೇಶಗಳಲ್ಲಿ ಓದಿಸಿ ಅಲ್ಲಿ ಅವರನ್ನು ಉಳಿಸುವುದಂದರೆ ಅವರಿಗೆ ದೊಡ್ಡ ಒಂದು ಗೌರವ ಇದ್ದಾಗೆ. ಆದರೆ ರಮೇಶನ್ ಹಾಗೆ ಮಾಡಲಿಲ್ಲ. ತನ್ನ ಮಕ್ಕಳನ್ನು, ತನ್ನ ಅಳಿಯನನ್ನು ಇದೇ ಪರಿಸರದಲ್ಲಿ ತಾನು ಹುಟ್ಟಿ ಬೆಳೆದಂಥ ಜಾಗದ ಜನರ ಸೇವೆಯನ್ನು ಮಾಡಬೇಕೆನ್ನುವ ಉದ್ದೇಶ ಇಟ್ಕೊಂಡು ಇದೇ ಕೊಲ್ಯದ ಪರಿಸರದಲ್ಲಿ ಈ ಜನರ ಸೇವೆಗೋಸ್ಕರ ಅವರನ್ನು ಇಟ್ಕೊಂಡು ಈ ಒಂದು ಆರೋಗ್ಯದ ಈ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಇಲ್ಲಿಯ ಶಾರದಾ ಮಾತೆಯ ಈ ಒಂದು ಏನು ಮನೋಭಾವ ಇದೆ ಅವರದ್ದು, ಆ ಸಮಾಜ ಸೇವೆ ಮಾಡುವಂಥ, ಅದಕ್ಕೆ ನಿರಂತರವಾಗಿ ಆ ದೇವರ ಆಶೀರ್ವಾದ ಅವರ ಮೇಲೆ ಇರಲಿ, ಅವರ ಮಕ್ಕಳ ಮೇಲೆ ಇರಲಿ, ಅವರ ಕುಟುಂಬದ ಮೇಲೆ ಇರಲಿ ಅನ್ನುವ ಒಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಏನು ಗ್ರಾಹಕರನ್ನು ಉದ್ದೇಶಿಸಿ ನಮ್ಮ ಸೌಂದರ್ಯ ರಮೇಶ್ ಏನಾದರೂ ಮಾತಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಹಾಗೆ ಸೌಂದರ್ಯ ರಮೇಶ್ ಅವರಿಂದ ಈ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೆ, ಎಲ್ಲ ಈ ಪರಿಸರದ ಮಾತಾ ಜನಕ್ಕಲೆ ನಿಜವಾದ್ಲ ಈ ಒಂದು ಸೌಭಾಗ್ಯನು ಕೊನ್ನಾಗಲು ಮುಲ್ತ ಈ ಶಾರದಾ ಸಮೇತಗಳು ಅಕ್ಕಲು ಕೊನ್ನ ಜಾಗಡಿ ಅನ್ಕ ಉಳ್ಳ ಅಕ್ಲೆ ನಂಜಿ ಪೂರ್ತಿ ಸಹಕಾರ ಇತ್ತಿನ ಹತ್ರ ನಮ್ಮ ಉಳ್ಳ ಪಂಡ ಆ ಯೂತ್ದ ಜೋಕುಲ್ನ ಒಂಜಿ ಸಾಹಸನೆ ಪನಲಿ ಪ್ರಕಾಶರ್ನ ಮಿಸ್ಟರ್ ಗಣೇಶರ್ನ ನೆಕ್ಲಿನ ಮಾತು ಒಂಜಿ ಸಹಕಾರಡು ನಮ್ಮ ಈ ಹೆಲ್ತ್ ಸೆಂಟರ್ ಮಂತದ ನೆಕ್ ಮಾತಾಡಲ ಜನಕ್ಲನ್ನು ಸಾಧಿಸೋದು ಆ ಒಂಜಿ ವಿಧಟ್ಲ ನೆಟ್ ಕಾಸು ಮನ್ಪುನ ಒಂಜಿ ನೆಟ್ ಮಂತುಜಿ ಈ ಜನಕ್ಲಾಗಿ ಈ ಪರಿಸರದಕ್ಲೆ ಒಂಜಿ ಎಡ್ಡೆ ಒಂಜಿ ಆರೋಗ್ಯ ಅವರು ಉಪ್ಪೋಡು ಬಂದರು ಪಂಡ ದುಂಬದಕ್ಲೆ ಮತ್ತೆ ಆರೋಗ್ಯದ ಬಗ್ಗೆ ಗೊತ್ತಿಜ್ಜಾಂಡು ಒಂಜಿ ಕಷಾಯ ಬರೋದು ಅದನ್ನು ಒಂಜಿ ಇತ್ತೇರು ಅಕ್ಲೆ ಅಪ್ಪ ಗುಣ ಅಂತುಂಡು ಅಂಡ ಇತ್ತದ ಈ ಕೊರೋನಾ ಒಂದು ಮತ್ತು ಒನ್ನಾಗ ಭಾರಿ ಒಂಜಿ ಕಷ್ಟದ ಪರಿಸ್ಥಿತಿ ಇಲ್ಲ ನೆಕ್ ಮುಖ್ಯವಾದ ಆರೋಗ್ಯನ ಅಪಘಾತ ತಪಾಸಣೆ ಮಂತದ ಅಕ್ಲಿನ ಆರೋಗ್ಯನೇ ಭಾಗ್ಯ ಬಂದು ಪನ್ಪೇರು ಅಂಚದ ಮಾತ ಈ ಪರಿಸರದಕ್ಲೆ ಒಂಜಿ ಎಡ್ಡೆ ಅವಕಾಶ ಈ ಶಾರದಾ ಸಮಿತಿಯ ಮುಖಾಂತರ ಕೊಡ್ತೇರು ಅವಿನ ನಾನು ಪರಿಪೂರ್ಣವಾದ ಮನ್ಪಿನ ಆ ಆಸೆನ ದೀದು ಎನ್ನ ಜೋಕುಲ ಅವಡು ಏರನ್ನುಲ ಅವಡು ನೆಟ್ಟು ಪೂರೆನ್ನೆಲ್ಲ ಸಹಕಾರ ಇರ್ತದೆ ಅವು ಎಡ್ಡೆ ರೀತಿ ದುಂಬಾಗ ನಡಪ್ತೊಂದು ಪೋಡ್ ಬಂದು ಆ ದೇವರನ್ನ ತಂದು ಎನ್ನ ಪಾತ್ರ ಮುಗಿತು. ಭಾಳ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ ಇವತ್ತು ಸಂಜೆವರೆಗೆ, ಮತ್ತು ನಾಳೆ ಕೂಡ ಇಲ್ಲಿ ಬೆಳಗಿಂದ ಸಂಜೆವರೆಗೆ ಉಚಿತವಾಗಿ BP ಹಾಗೂ ಶುಗರ್ ಟೆಸ್ಟ್ ನಡೀಲಿಕ್ಕಿದೆ. ದಯವಿಟ್ಟು ಅದನ್ನು ಗಮನಿಸಿ ಪರಸ್ಪರ ಎಲ್ಲರಿಗೂ ಹೇಳಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಅಂಗಾರ ಅವರು ಕೂಡ ಬರಲಿಕ್ಕಿದ್ದಾರಂತೆ, ಹಾಗಾಗಿ ಅವರು ಕೂಡ ಈ ಭಾಗಕ್ಕೆ ಬರ್ತಾರೆ. ಇನ್ನು ಉಳಿದಂಥ ಜನಪ್ರತಿನಿಧಿಗಳು ನಮ್ಮ MP ಅವರು ಬರ್ಬೋದು, ಹಾಗೆ MLA ಅವರು ಕೂಡ ಬರ್ಬೋದು ಶುಭ ಕೋರಲಿಕ್ಕೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾರದಾ ಸಮಿತಿಯವರಾಗಿರ್ಬೋದು, ಸೌಂದರ್ಯ ಕುಟುಂಬದವರಾಗಿರ್ಬೋದು ಇದ್ದರೆ
ಅವರನ್ನು ಬರಮಾಡಿಕೊಳ್ಳುವಂಥ ಸ್ವಾಗತವನ್ನು ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳ ವಿಶೇಷವಾದಂಥ ಆಶೀರ್ವಾದ ನೀಡಿದಂಥ ಮಾಣಿಲ ಪರಮ ಪೂಜ್ಯ ಶ್ರೀ ಮೋಹನದಾಸ ಸ್ವಾಮೀಜಿಯವರಿಗೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸೌಂದರ್ಯ ಕುಟುಂಬದ ಪರವಾಗಿ ನಾವು ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಹಾಗೆ ಈಗ ಡಾಕ್ಟರ್ ಚೈತ್ರ ಅವರು ಇಲ್ಲಿನ 3 ವೈದ್ಯರ ಒಂದು ಉಸ್ತುವಾರಿಯಿಂದ ಈ ಹೆಲ್ತ್ ಸೆಂಟರ್ನ ಒಂದು ಮುಖ್ಯಸ್ಥರಾಗಿರ್ತಾರೆ. ಅವ್ರಿಗೇನಾದರೂ ಹೇಳಲಿಕ್ಕಿದ್ರೆ ಈಗ ಹೇಳುವಂಥ ಒಂದು ಸಮಯ. ಮತ್ತು ಎಲ್ಲ ಊರಿನ ಜನರಿಗೆ ನನ್ನ ನಮಸ್ಕಾರ. ಬೇಸಿಕಲಿ ಡ್ಯಾಡಿದು ಟೂರ್ ಆಗಿರೋದ್ರಿಂದ ಇಲ್ಲಿಗೇನಾದರೂ ಒಂದು ಸ್ವಲ್ಪ ನಂದು ಸರ್ವಿಸ್ ಇರಲಿ ಅಂತ ಅವ್ರದ್ದೊಂದು ಆಸೆ. ಹಾಗೆ ನಾವು ಆದಷ್ಟು ಎಲ್ಲ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇಲ್ಲಿ ಅವರ ಸೇವೆ ಮಾಡಬೇಕಂತ ಒಂದು ಆಸೆ ಇರೋದ್ರಿಂದ ಲ್ಯಾಬ್ ಫೆಸಿಲಿಟಿ ಮತ್ತು ಫಿಸಿಯೋಥೆರಪಿ ಅಂದರೆ ಎಕ್ಸಸೈಸಸ್ ಬಗ್ಗೆ ಯಾವುದೇ ಆದ ಗಂಟು ನೋವುಗಳಿದ್ದರೆ ಅಥವಾ ಬೇರೆ ಬೇರೆ ನೋವಿನ ಏನೇ ತೊಂದರೆ ಇದ್ದರೂ ಫಿಸಿಯೋಥೆರಪಿಯಲ್ಲಿ ಗುಣವಾಗುವಂಥ ಉಪಯೋಗ ಇರೋದ್ರಿಂದ ಆ ಫೆಸಿಲಿಟಿ ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ಸಹಕಾರ ಮಾಡಿ. ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ, ಆರೋಗ್ಯವೇ ದೊಡ್ಡ ಆಸ್ತಿ. ಸೊ ಎಲ್ಲರೂ ಆರೋಗ್ಯವಾಗಿರೋಣ. ಸ್ಪೆಷಲಿ ಕೋವಿಡ್ ಪ್ಯಾಂಡಮಿಕ್ ಯಾರ ಹತ್ರ ಎಷ್ಟು ಆಸ್ತಿ ಇದೆ ಅಂತ ಕೇಳಲ್ಲ. ನಿಮ್ಮದು ಹೆಲ್ತ್ ಇಸ್ ಬಿಗ್ಗೆಸ್ಟ್ ವೆಲ್ತ್. ಸೊ ನಾವು ಆರೋಗ್ಯವನ್ನು ಆದಷ್ಟು ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಂಡು ಬರಬೇಕಂತ ಇದ್ರ ಉದ್ದೇಶ. ಸೊ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಯಾವಾಗಲೂ ನಮಗೆ ಬೇಕು. ಥ್ಯಾಂಕ್ ಯು. ಇನ್ಸ್ಟಿಟ್ಯೂಷನ್ ಅಂದರೆ ಡೆಲಿವರಿ ಮತ್ತು ಸ್ತ್ರೀ ರೋಗ ತಜ್ಞೆ. ಸೊ ಡೆಲಿವರಿ ಎಲ್ಲ ಫ್ರೀಯಾಗಿ ಆಗ್ತದೆ ಏಜೆಯಲ್ಲಿ. ನಂತರ ಬಂದರೆ ನಿಮಗೆಲ್ಲ ಯಾರಾದರೂ ಲೇಡೀಸ್ ಬೇರೆ ಏನೇ ಗರ್ಭಕೋಶ ತೊಂದರೆ ಇದ್ದರೂ ಅದೆಲ್ಲ ಆದಷ್ಟು ಕಮ್ಮಿ ಇದರಲ್ಲಿ ಮಾಡಿಕೊಡ್ತೀವಿ ಅಂತ ಗೊತ್ತಿಲ್ಲ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಡೆಲಿವರಿ ಫ್ರೀಯಾಗಿ ಮಾಡಿಸ್ಕೊಡ್ತೇನೆ, ನಾನು AJ ಹಾಸ್ಪಿಟಲಲ್ಲಿ ಇದ್ದೇನೆ ಉದ್ಯೋಗದಲ್ಲಿ ಅಂತ ಹೇಳಿದರು. ಯಾರಿಗಾದರೂ ಡೆಲಿವರಿ ಗಂಡಸರಿಗಲ್ಲ ಹೆಂಗಸರಿಗೆ ಇದ್ದರೆ ಅವರು ಹೇಳಿದ್ದಾರೆ. ಅದನ್ನು ನಿಜವಾಗಿ ಕೂಡ ಅದೊಂದು ಒಳ್ಳೆಯ ಸೌಲಭ್ಯ. ಅಲ್ಲದೆ ಅವರ ಥ್ರೂ ನಾವು AJ ಹಾಸ್ಪಿಟ್ಲಿಗೆ ಯಾವುದೇ ಕಾಯಿಲೆಗೆ ಹೋದರೆ ಆದಷ್ಟು ಕಡಿಮೆ ದರದಲ್ಲಿ ಆ ಚಿಕಿತ್ಸೆಯನ್ನು ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಶಾಸಕರು ಹೇಳಿದರು ಏನಂತ ಹೇಳಿದರೆ, ಡಾಕ್ಟರ್ ವೃತ್ತಿಯನ್ನು ವಿದ್ಯೆ ಕಲಿತ ಕೂಡಲೇ ಎಲ್ಲಿ ಕೂಡ ಕೆಲಸ ಸಿಗ್ತದೆ ಅವರಿಗೆ, ಎಲ್ಲಿ ಕೂಡ ಆಸ್ಪತ್ರೆಯಲ್ಲಿ ಅವರನ್ನು ತಗೊಳ್ತಾರೆ ಡಾಕ್ಟ್ರನವರಿಗೆ. ಆದರೆ ಈ ರೀತಿಯ ಹೆಲ್ತ್ ಸೆಂಟರ್ ಮೂಲಕ ಜನಸೇವೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಅದು ನಮ್ಮ ಸೌಂದರ್ಯ ರಮೇಶ್ ಅವರು ಮಕ್ಕಳಿಗೆ ಅಥವಾ ಅವರ ಅಳಿಯನಿಗೆ ಮಾಡಿಕೊಡುವುದಂತ ಹೇಳಿದರೆ ಅದೊಂದು ಒಳ್ಳೆಯ ವಿಷಯ. ಹಾಗಾಗಿ ಜನರಿಗೆ ಸಹಾಯ ಮಾಡುವಂಥ ಸ್ಥಳ ಎಲ್ಲಿ, ಅದು ಆ ಕೆಲಸ ಯಾವುದು, ಅದು ಈ ರೀತಿ ನೋಡಿ. ಹೌದು, ಅಂಥ ಒಂದು ಹೆಲ್ತ್ ಸೆಂಟರನ್ನು ಮಾಡಿದ್ದಾರೆ. ಉಚಿತವಾಗಿ ಇಲ್ಲಿ ಟೆಸ್ಟ್ ಮಾಡುವಂಥದ್ದು ಮತ್ತು ಗಂಟು ನೋವು ಸೊಂಟು ನೋವುಗಳಿಗೆ ಫಿಸಿಯೋಥೆರಪಿ ಆ ಕೆಲಸ ಕೂಡ ಇಲ್ಲಿ ನಡೀತದೆ ಇದರಲ್ಲಿ. ದಯವಿಟ್ಟು ಇದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಳಿ ಅಂತ ಡಾಕ್ಟರ್ ಚೈತ್ರ ಅವರು ನಿಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅದು ಅವರಿಗೆ ನಾವು ಥ್ಯಾಂಕ್ಸ್ ಕೊಡಬೇಕು, ಅವರು ನಮಗೆ ಥ್ಯಾಂಕ್ಸ್ ಅಲ್ಲ. ಹಾಗಾಗಿ ಅವರಿಗೆ ನಾವು ಈ ರೀತಿಯ ಒಂದು ಸಂಸ್ಥೆಯನ್ನು ಇಲ್ಲಿ ಓಪನ್ ಮಾಡಿದಾರಲ್ಲ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ನಾವು ಕೊಡಬೇಕಾಗಿದೆ ಅಂತೇಳಿ ಹೇಳುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ ನಾವು. ಕಿರಣ್ ರೈ ಅವರು, ನಮ್ಮ ಗಣೇಶ್ ಕೊಲ್ಲಿ ಅವರು, ಪ್ರಕಾಶ್ ಹೆಚ್ ಅವರು, ಆಮೇಲೆ ರಾಘವೇಂದ್ರ ಅವರು ಮತ್ತು ನಮ್ಮ ಜಯಶ್ರೀ ಅವರು, ಈಗಾಗಲೇ ಎಲ್ಲ ಅತಿಥಿಗಳು ತುಂಬ ಜನ ಬಂದು ಭಾಗವಹಿಸಿ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಈ ಸೌಂದರ್ಯ ರಮೇಶ್ ಅವರ ಕುಟುಂಬದ ಈ ಸೌಂದರ್ಯ ಹೆಲ್ತ್ ಸೆಂಟರ್ ಪರವಾಗಿ, ಅದರ ಜೊತೆಗೆ ನಮ್ಮ ಶಾರದಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಇಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿದಂಥ ನಮ್ಮ ಶಾರದಾ ಸಮಿತಿಯ ಮತ್ತು ಆದರ್ಶ ಯಂಗ್ ಬಾಯ್ಸ್ ಟೀಮ್ ಅಂತ, ಯಂಗ್ ಬಾಯ್ಸ್ ಅದು ನೋಡುವಾಗಲೇ ಗೊತ್ತಾಗ್ತದೆ, ಯಂಗ್ ಬಾಯ್ಸ್ ಯೆಲ್ಲೋ ಕಲರ್ ಟೀಮ್ ಅವರ ಒಂದು ವಿಶೇಷವಾದಂಥ ಕಾಳಜಿಯಿಂದ ಭಾಳ ಶ್ರದ್ಧೆಯಿಂದ ಅವರು ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ಸೌಂದರ್ಯ ರಮೇಶ್ ಅವರನ್ನು. ಹಾಗಾಗಿ ಅವರಿಗೆ ಈ ಒಂದು ಸಕ್ರಿಯವಾದಂಥ ಭಾಗವಹಿಸಿಕೆಗೆ ಸೌಂದರ್ಯ ರಮೇಶ್ ಅವರ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಯಂಗ್ ಬಾಯ್ಸ್ ಟೀಮ್ಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಆಮೇಲೆ ನಮ್ಮ ಪೊಸಕುರಲ್ ಹಾಗೆ ಮಾಧ್ಯಮ ಬಂಧುಗಳು ಇಲ್ಲಿ ಬಂದು ಸಹಕಾರ ಮಾಡಿದ್ದಾರೆ. ಇದರ ಇಡೀ ವಿದ್ಯಾಧರ ಶೆಟ್ಟಿ ಮತ್ತು ಬಳಗದವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಲ್ಲಿ ಉಚಿತವಾಗಿ ಇವತ್ತು ಮೆಡಿಕಸ್ಟ್ ಹೆಲ್ತ್ ಕೇರ್ ಕಂಕನಾಡಿ ಅವರ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ, ಡಾಕ್ಟರ್ನವರು. ಅವರಿಗೂ ಕೂಡ ಅವರ ಬಳಗಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಸೌಂದರ್ಯ ಹೆಲ್ತ್ ಸೆಂಟರ್ ಏನಿದೆ ಇವತ್ತು ಉದ್ಘಾಟನೆಗೊಂಡಿದೆ. ವಿಶೇಷವಾಗಿ ಮನುಷ್ಯ ಇವತ್ತು ಸೌಂದರ್ಯಕ್ಕೆ ಅಪೇಕ್ಷೆ ಪಡುವಂಥ ಒಂದು ಕಾಲ. ಆ ಕಾಲದಲ್ಲಿ ಸೌಂದರ್ಯ ಹಾಸ್ಪಿಟಲ್ ಉದ್ಘಾಟನೆಗೊಂಡಿರುವಂಥದ್ದು ತುಂಬ ಸಂತೋಷ ವಿಚಾರ. ಆ ಒಂದು ದಿಕ್ಕಿನಿಂದ ಇವತ್ತು ಮನುಷ್ಯನಿಗೆ ಕೂಡ ಸರ್ಕಾರದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮುಖ್ಯ ಉದ್ದೇಶವೂ ಅಷ್ಟೇ ಜನರಿಗೆ ಆರೋಗ್ಯವನ್ನು ನೀಡುವಂಥದ್ದು. ಅದಕ್ಕೋಸ್ಕರ ಈ ಒಂದು ಸೌಂದರ್ಯ ಚಿಕಿತ್ಸಾಲಯ ಇದೆ, ಅದು ಪೂರಕವಾಗಲಿ, ಅದರ ಮೂಲಕ ಬರುವಂಥ ಯಾರು ರೋಗಿಗಳಿದ್ದಾರೆ ಅವರಿಗೆ ಕೂಡ ಒಳ್ಳೆಯ ಚಿಕಿತ್ಸೆಯನ್ನು ಕೊಡೋದರ ಮೂಲಕ ಯಶಸ್ವಿಯಾದ ಒಂದು ಚಿಕಿತ್ಸಾ ಕೇಂದ್ರವಾಗಿ ಮೂಡಿ ಬರಲಿ ಎನ್ನುವಂಥ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡುವಂತಹ, ಆ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸುವಂತಹ ಕಾಲಘಟ್ಟದಲ್ಲಿದ್ದೇವೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮವೇ ಫಿಟ್ ಇಂಡಿಯಾ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಸೇವೆ ಜನರಿಗೆ ಖಂಡಿತವಾಗಿಯೂ ಅವರ ಆರೋಗ್ಯದ ದೃಷ್ಟಿಯಲ್ಲಿ, ಮಾಹಿತಿ ಕೊಡುವ ದೃಷ್ಟಿಯಲ್ಲಿ ಮತ್ತು ಅವರಿಗೆ ಅದಕ್ಕೆ ಪೂರಕವಾಗುವಂತಹ ಚಿಕಿತ್ಸೆಗಳನ್ನು ಅಥವಾ ಸಲಹೆಗಳನ್ನು ಕೊಡುವ ದೃಷ್ಟಿಯಲ್ಲಿ ಬಹಳ ಅಗತ್ಯ ಇರುವಂತಹ ಒಂದು ಕೇಂದ್ರ ಈ ಮಂಗಳೂರು ಉಳ್ಳಾಲ ಭಾಗದಲ್ಲಿ ಅತ್ಯಂತ ಸುಪ್ರಸಿದ್ಧ. ಸೌಂದರ್ಯ ಅಂತ ಹೇಳಿದ ಹೆಸರು ಬಂದ ತಕ್ಷಣ ಜನರ ಮನಸ್ಸಿಗೆ ಅವರ ಕುಟುಂಬವೇ ನೆನಪಿಗೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ಅವರು ಉದ್ಘಾಟನೆಗೊಂಡಂಥ ಈ ಏನು ಕೇಂದ್ರ ಇದೆ, ಜನರಿಗೆ, ಜನಸಾಮಾನ್ಯರಿಗೆ ಒಳ್ಳೆಯ ಸೇವೆಯನ್ನು ನೀಡ್ತಾರೆ ಅಂತ ಹೇಳುವ ವಿಶ್ವಾಸವೂ ಇದೆ ಮತ್ತು ಅದು ಜನರ ವಿಶ್ವಾಸವನ್ನು ಗಳಿಸುವ ದಿಕ್ಕಿನಲ್ಲಿ ಸೇವೆಯನ್ನು ಮಾಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾರೆ.